ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ, ಶ್ರೀ ಶ್ರೀ ಗೌರ ನಿತಾಯ್ ಕಿ ಜಯ, ಶ್ರೀ ಶೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ವೈಷ್ಣವ ಸದಾಚಾರ ತರಗತಿಗೆ ಸ್ವಾಗತ. ಈಗ ಇವತ್ತಿನ ವಿಚಾರ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ನಾವು. ಇದರಲ್ಲಿ ಮೊದಲು ಪ್ರಾರಂಭ ಮಾಡುವುದು ಬೇರೆ ಬೇರೆ ರೀತಿಯ ವರ್ಗದ ಜನರ ಜೊತೆಗೆ ಹೇಗೆ ನಾವು ಅವರ ಜೊತೆ ನಾವು ವ್ಯವಹಾರನ ಮಾಡಬೇಕು. ಇಸ್ಕಾನ್ ಸಂಸ್ಥೆಯನ್ನು ಶ್ರೀಲ ಪ್ರಭುಪಾದರು ಸ್ವತಃ ಅದನ್ನ ಸ್ಥಾಪಿಸಿದ್ದಾರೆ. ಅದರಿಂದ ನಾವು ಅದರ ಬಗ್ಗೆ ಅವರ ತುಂಬಾ ನಾವು ಕೇರ್ ತಗೊಳ್ಬೇಕು. ಯಾಕೆಂದ್ರೆ ಅದು ಭೌತಿಕ ಆಗ್ಬಾರ್ದು. ಇದರ ಸಲುವಾಗಿ ಯಾವುದೇ ಒಂದು ಆಕ್ಟಿವಿಟೀಸ್, ಯಾವುದೇ ಚಟುವಟಿಕೆ ಕೂಡ ಭೌತಿಕ ಆಗಬಹುದು. ಭಗವಂತನನ್ನ ವಿಗ್ರಹಾರಾಧನೆ, ಪ್ರಸಾದವನ್ನು ಕೊಡುವುದು, ಎನಿಥಿಂಗ್, ಯಾವುದೇ ಬೇಕಾದ ವ್ಯವಹಾರ ಕೂಡ ಭೌತಿಕವಾಗಿ ಪರಿವರ್ತನೆ ಆಗಬಹುದು. ಅದಕ್ಕಾಗಿ ಅದು ಹಾಗೆ ಆಗಬಾರದು, ಭೌತಿಕ ಆಗಬಾರದು ಅಂತ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸರಿಯಾಗಿ ಒಂದು ಯಾವುದೇ ಒಂದು ಸಂಸ್ಥೆ, ಸಂಘ, ಇಲ್ಲಿ ತುಂಬಾ ಅಂದ್ರೆ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಆದ್ರಿಂದ ಇದು ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲೂ ಕೂಡ ಇದು ಮುಖ್ಯವಾಗುತ್ತೆ. ಇಲ್ಲಿ ಕೃಷ್ಣನ ಒಂದು ಫ್ರೆಂಡ್ಸ್, ಭಗವಂತನ ಫ್ರೆಂಡ್ಸ್ ಕೂಡ ಅವರು ಕೂಡ ಎಲ್ಲ ಡಿವಿಷನ್ ಮಾಡಿದ್ರು. ಸೊ ಹಾಗಾಗಿ ಬಲರಾಮ ಒಂದು ಗ್ರೂಪ್ ಲೀಡರು, ಮತ್ತೊಂದು ಲೀಡರು, ಹೀಗೆ ಮಾಡಿದ್ರು. ಇವನ್ ಚಂದ್ರಾವಳಿ ರಾಧಾರಾಣಿ ಅವರು ಕೂಡ ಬೇರೆ ಬೇರೆ ಗುಂಪಲ್ಲಿ ಅಂದ್ರೆ ನಾಯಕಿಯರಾಗಿದ್ದರು. ಸೊ ಹಾಗಾಗಿ ಇಸ್ಕಾನ್ ಹೇಳಿದು ಅದು ಬೇರೆ ಅಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಈ ಅನೇಕ ರೀತಿಯ ಜನರು ಇರ್ತಾರೆ. ಆದ್ರಿಂದ ಎಲ್ಲರೊಂದಿಗೆ ಸಹಬಾಳ್ವೆ ಹೊಂದಿಕೊಂಡು ಹೇಗೆ ಬರಬೇಕು, ನಮ್ಮ ಚಟುವಟಿಕೆಗಳನ್ನ ನಾವು ಹೇಗೆ ಅದನ್ನ ಅಂದ್ರೆ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು, ಇದು ಕೂಡ ತುಂಬಾ ಮುಖ್ಯವಾದ ವಿಚಾರ. ಈಗ ನಾವು ಗುರುವಿನ ಜೊತೆ ಹೇಗೆ ನಾವು ಸಂಬಂಧವನ್ನು ಇಟ್ಕೊಳ್ಬೇಕು. ಒಮ್ಮೆ ಏನಾಯ್ತು, ಮಾಧವೇಂದ್ರ ಪುರಿ ಯಾಕೆ ಅಳ್ತಾ ಇದ್ದಾರೆ, ಇದು ರಾಮಚಂದ್ರ ಪುರಿ ಅವರಿಗೆ ಗೊತ್ತಾಗ್ಲಿಲ್ಲ. ಅವರು ಅಂದ್ರೆ ರಾಮಚಂದ್ರ ಪುರಿ ಅವರಿಗೆ ಮಾಧವೇಂದ್ರ ಪುರಿ ಅವರಿಗೆ ಗುರು ಆಗ್ತಾರೆ. ಸೊ ಹಾಗಾಗಿ ಅವರು ಅವರಿಗೆ ಏನು ಒಂದು ಅಡ್ವೈಸ್ ಕೊಟ್ರು. ಆವಾಗ ಅದರಿಂದ ದೊಡ್ಡ ಅಪರಾಧ ಆಯ್ತು. ಅದರಿಂದ ಯಾವಾಗ್ಲೂ ಗುರುವಿಗೆ ಯಾವತ್ತು ಶಿಷ್ಯನಾದವನು
ಏನನ್ನು ಕೂಡ ಅಂದ್ರೆ ಹೇಳ್ಬಾರ್ದು. ಅಡ್ವೈಸ್ ಅಂದ್ರೆ ಏನಾದ್ರು ಹೀಗೆ ಅಡ್ವೈಸ್ ಅನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಗುರುವಿಗೆ. ಸೊ ಇದೆಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ನಮ್ಗೆ. ಆತರ ಸಂದರ್ಭ ಬಂದ್ರೆ ಈ ತರ ತಪ್ಪುಗಳಾಗಬಹುದು. ಹಿಂದೆ ಇದನ್ನ ನಮಗೆ ಉದಾಹರಣೆ ಸಹಿತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಮಾಧವೇಂದ್ರ ಪುರಿ ಮಹಾಭಾವದಲ್ಲಿ ಇರ್ತಾರೆ. ಹರೇ ಕೃಷ್ಣ. ಇಲ್ಲಿ ಏನು ನನಗೆ ಲ್ಯಾಪ್ಟಾಪ್ ಅಲ್ಲಿ ಏನೋ ತೊಂದರೆ ಆಗಿದೆ, ಹಾಗಾಗಿ ನಂಗೆ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹರೇ ಕೃಷ್ಣ. ಯಾರಾದ್ರೂ ಸ್ಕ್ರೀನ್ ಶೇರ್ ಮಾಡ್ತೀರಾ? ಹರೇ ಕೃಷ್ಣ. ಇಲ್ಲಾಂದ್ರೆ ನಾನು ಹಾಗೆ ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಇವತ್ತು. ಇಲ್ಲ ಮಾತಾಜಿ, ಸ್ಕ್ರೀನ್ ಶೇರ್ ನಂಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಲ್ಯಾಪ್ಟಾಪ್ ಅಲ್ಲಿ. ಇದ್ರಲ್ಲಿ ನನಗೆ ಇಲ್ಲಿ ಕನೆಕ್ಷನ್ ಹೋಯ್ತು, ಮತ್ತೆ ಹೊಸದಾಗಿ ಆಗುತ್ತೋ ಮತ್ತೆ ನೋಡ್ತೇನೆ ನಾನು. ಹೇಳಿ ಮಾತಾಜಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಹಾಗೆ ಹೇಳಿದ್ರೆ ಕೇಳಿಸ್ಕೊಳ್ತಾ ಇದ್ದೀವಿ ಮಾತಾಜಿ. ಹಾಗೆ ಹೇಳ್ಬೇಕಾ? ತೊಂದ್ರೆ ಇಲ್ಲ, ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಿ ಅಂತಂದ್ರೆ ನಾನು ನಿಮ್ಗೆ ಕಳಿಸ್ತೇನೆ. ಯಾರಾದ್ರೂ ಕೋ ಹೋಸ್ಟ್ ಮಾಡ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಶೇರ್ ಮಾಡ್ತೀರಾ? ಇಲ್ಲ ಹಾಗೆ ಹೇಳ ನಾನು? ಹಾಗೆ ಹೇಳಿ ಮಾತಾಜಿ, ಹಾಗೆ ಹೇಳಿ. ಹಾಗಾದ್ರೆ ಹಾಗೆ ಮಾಡಿ. ಅಂದ್ರೆ ಒಮ್ಮೆಗೆ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಲೈಟ್ ಹೋಯ್ತು ಏನೋ. ಹರೇ ಕೃಷ್ಣ. ಗುರುವಿನ ಜೊತೆ ನಾವು ಹೇಗೆ ಅಂದ್ರೆ ನಡ್ಕೊಳ್ಬೇಕು ಅಂತ, ಗುರುವಿಗೆ ಯಾವಾಗ್ಲೂ ನಾವು ಅಂದ್ರೆ ವಿಧೇಯತೆಯಿಂದ ನಡ್ಕೊಳ್ಬೇಕು. ಮತ್ತೆ ನಾವು ಅವರಿಗೆ ಸೇವೆಯನ್ನ ಸಲ್ಲಿಸ್ಬೇಕು. ಗುರುವಿನ ಒಂದು ಆಜ್ಞೆಗಳನ್ನ ನಾವು ನಮ್ಮ ಜೀವನದ ಒಂದು ಲೈಫ್ ಅಂಡ್ ಸೋಲ್ ಅಂದ್ರೆ ನಮ್ಮ ಜೀವನದ ಅವಿಭಾಜ್ಯ ಅದು ಮಾಡ್ಲೇಬೇಕು. ಆತರ ನಾವು ಗುರುವಿನ ಆಜ್ಞೆಗಳನ್ನ ನಾವು ತಗೊಳ್ಬೇಕು. ಗುರುವಿನ ಆಜ್ಞೆಯನ್ನ ಮೀರಬಾರದು. ಯಾಕೆಂದ್ರೆ ಗುರುವಿನ ಆಜ್ಞೆಯನ್ನು ಮೀರಿದರೆ ಅದು ಅಪರಾಧವಾಗುತ್ತದೆ. ಅದು ನಾವು ಬೆಳಿಗ್ಗೆ ನಾವು ಅಪರಾಧಗಳು 10 ಅಪರಾಧಗಳನ್ನ ಹೇಳುವಾಗ ನಾವು ಅದನ್ನ 3ನೇ ಅಪರಾಧ ಗುರುವಿನ ಆಜ್ಞೆಯನ್ನ ನಾವು ಉಲ್ಲಂಘಿಸುವುದು. ಹಾಗಾಗಿ ಯಾವಾಗ್ಲೂ ಕೂಡ ನಾವು ತುಂಬಾ ಜಾಗರೂಕತೆಯಿಂದ ಇರಬೇಕು. ಗುರುವಿನ ಆಜ್ಞೆಯನ್ನ ನಡ್ಸ್ಕೊಂಡು ಬರ್ಬೇಕು. ಮತ್ತೆ ಗುರುವಿನ ಎದುರಿನಲ್ಲಿ ನಾವು ಬೇರೆಯವರಿಗೆ ಏನನ್ನು ಕೂಡ
ಅಂದ್ರೆ ಈ ಉಪದೇಶಗಳನ್ನ ಹೇಳಬಾರದು. ಮತ್ತೆ ಗುರುವಿನ ಎದುರಿನಲ್ಲಿ ಯಾರು ಕೂಡ ಇನ್ನೊಬ್ಬ ಶಿಷ್ಯತ್ವ ತನಗೆ ಶಿಷ್ಯರನ್ನ ಸ್ವೀಕಾರ ಮಾಡಬಾರದು. ಮತ್ತು GBC ಪರ್ಮಿಷನ್ ಇಲ್ಲದೆ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಇದೆಲ್ಲ ನಿಯಮಗಳು, ಅಂದ್ರೆ ಇಸ್ಕಾನಿನ ನಿಯಮಗಳಿದ್ದು. ಅಂದ್ರೆ ಯಾವಾಗ್ಲೂ ನಾವು ತಿಳ್ಕೊಳ್ಬೇಕು, ಗುರು ಏನ್ ಹೇಳ್ತಾನೆ ಅದನ್ನ ಸುಮ್ಮನೆ ಕೇಳ್ಬೇಕು. ಏನು ಹೇಳಿದ್ದಾರೆ ಒಂದು ಇನ್ಸ್ಟ್ರಕ್ಷನ್ಸ್, ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ, ಏನ್ ಹೇಳ್ತಾರೆ ಅದನ್ನ ನಾವು ಸುಮ್ಮನೆ ಮಾಡ್ಬೇಕು. ಅದರಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಬಾರದು. ಅಂದ್ರೆ ಆ ಗುರುವಿಗೆ ಹೇಳಿದ್ದ ಒಂದು ಇದನ್ನ ಅಂದ್ರೆ ಮಾರ್ಗದರ್ಶನವನ್ನ ನಾವು ಅದನ್ನ ಅವಿಧೇಯತೆಯಿಂದ ನಡ್ಕೊಳ್ಬಾರ್ದು. ಅದು ಅವಿಧೇಯತೆ ನಡ್ಕೊಂಡ್ರೆ ಈಗಾಗಲೇ ನಾವು ವಿಚಾರ ಮಾಡಿದ್ದೇವೆ, ಅದು ಅಪರಾಧ ಆಗತ್ತೆ. ಮತ್ತೆ ಯಾವಾಗಲೂ ಒಬ್ಬರು ತಮ್ಮ ಗುರುವಿಗೆ ಯಾವುದನ್ನು ಕೂಡ ಇನ್ಸ್ಟ್ರಕ್ಟ್ ಮಾಡ್ಲಿಕ್ಕಿಲ್ಲ. ಸೊ ಇದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ಗುರುವಿಗೆ ನಾವು ನಮ್ಮ ಒಂದು ಯಾವುದೇ ಒಂದು ವಿಚಾರವನ್ನು ಕೂಡ ಅವರಿಗೆ ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಗುರುವಿಂದ ನಾವು ವಿಚಾರಗಳನ್ನ ತಗೊಳ್ಬೇಕು, ಇನ್ಸ್ಟ್ರಕ್ಷನ್ಸ್ ಅನ್ನ. ಅವರಿಗೆ ನಾವು ಹೇಳಲಿಕ್ಕಿಲ್ಲ. ಮತ್ತೆ ಗುರುವಿನ ಜೊತೆ ಯಾರು ಕೂಡ ವಾಗ್ವಾದ ಮಾಡಬಾರದು. ಮತ್ತೆ ಗುರುವಿನ ಎದುರಿಗೆ ಯಾವಾಗಲೂ ವ್ಯಕ್ತಿ ನಾನು ಒಂದು ತನಗೆ ಅರ್ಹತೆಗಳಿದೆ ಇದನ್ನ ತೋರಿಸಬಾರದು. ಯಾವಾಗಲೂ ತನಗೆ ಏನು ಅರ್ಹತೆ ಇಲ್ಲ, ನನಗೇನು ಗೊತ್ತಿಲ್ಲ, ಆ ರೀತಿಯಲ್ಲಿ ನಡ್ಕೊಳ್ಬೇಕು. ಅದು ವಿಧೇಯತೆ. ಆಮೇಲೆ ಗುರುವಿನ ಎದುರಿನಲ್ಲಿ ನಾವು ಕೂತ್ಕೋಬೇಕಾದ್ರೆ ಗುರು ಯಾವ ಒಂದು ಲೆವೆಲ್ ಅಲ್ಲಿ ಇದ್ದಾರೆ ಆ ಲೆವೆಲ್ ಅಲ್ಲಿ ನಾವು ಕೂತ್ಕೋಬಾರದು. ಯಾವಾಗಲೂ ಗುರು ಮೇಲಿರ್ತಾರೆ, ಶಿಷ್ಯ ಕೆಳಗಿರ್ಬೇಕು. ಮತ್ತೆ ನಾವೀಗ ಭಗವಂತ ಕೃಷ್ಣನ ಅಂದ್ರೆ ಹೆಸರು ಬೇರೆ ಅಲ್ಲ, ಭಗವಂತನ ರೂಪ ಬೇರೆ ಅಲ್ಲ. ಆಮೇಲೆ ಇದೆಲ್ಲ ನಮಗೆ ನಾವು ಈಗ ಇಷ್ಟು ದಿನದ ಕೃಷ್ಣ ಪ್ರಜ್ಞೆಯಿಂದ ನಾವು ಅದನ್ನ ತಿಳ್ಕೊಂಡಿದ್ದೇವೆ. ಹಾಗಾಗಿ ಈಗ ನಾವು ಅಂದ್ರೆ ಗುರುವು ಬೇರೆ ಅಲ್ಲ, ಗುರುವಿನ ಫೋಟೋ ಅಂದ್ರೆ ಗುರುವಿನ ಚಿತ್ರ ಬೇರೆ ಅಲ್ಲ. ಸೊ ಆದುದರಿಂದ ನಾವು ಗುರು ಮತ್ತು ಕೃಷ್ಣ ಇವರ ಒಂದು ಫೋಟೋಗಳನ್ನ ಅಂದ್ರೆ ಅದನ್ನ ಸರಿಯಾದ ಸ್ಥಾನದಲ್ಲಿ ಅಂದ್ರೆ ಗೌರವಯುತವಾಗಿ ಇಡಬೇಕು. ಆಮೇಲೆ ಯಾವ ಪುಸ್ತಕಗಳನ್ನು ನಾವು ಓದಬೇಕು, ನಮ್ಮ ಪರಂಪರೆಯಿಂದ ಬಂದ ಪುಸ್ತಕಗಳು ಮತ್ತು ಗುರು ಬರೆದಿರ್ತಕ್ಕಂಥ ಪುಸ್ತಕಗಳು, ಇದನ್ನ ನಾವು ಓದ್ಬೇಕು. ಇಲ್ಲಿ ನಾವು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ನಾವೀಗ ಓದ್ತಾ ಇರ್ತೇವೆ. ಹಾಗೆಯೇ ಗುರು ಮಹಾರಾಜ್ ಅವರು ಬರೆದ ಪುಸ್ತಕಗಳನ್ನು ಕೂಡ ಓದಬಹುದು. ಈಗ ನಾವು ನಮಗಿಂತ ಅಂದ್ರೆ ಹಿರಿಯ ಭಕ್ತರ ಜೊತೆ ಹೇಗೆ ನಾವು ನಡ್ಕೊಳ್ಬೇಕು. ಕೆಲವೊಮ್ಮೆ ಹಿರಿಯ ಭಕ್ತರು ಕಿರಿಯ ಭಕ್ತರಿಗೆ ಅಂದ್ರೆ ಗೌರವ ತೋರಿಸಬಹುದು, ಆದರೆ ಅದು ಅವರ ವಿಧೇಯತೆ. ಅದಕ್ಕಾಗಿ ಅಂದ್ರೆ ಕಿರಿಯ ಭಕ್ತರು, ಆರಂಭಿಕ ಭಕ್ತರು, ಓಹೋ ನನಗೆ ಹಿರಿಯ ಭಕ್ತರು ಗೌರವ ತೋರಿಸ್ತಾ ಇದ್ದಾರೆ, ಅದಕ್ಕೆ ನಾನು ಅರ್ಹ ಅಂತ ತಿಳಿಬಾರ್ದು. ಯಾಕಂದ್ರೆ ಅದು ಹಿರಿಯ ವೈಷ್ಣವರು ಕಿರಿಯ ಅಂದ್ರೆ ಆರಂಭಿಕ ಭಕ್ತರಿಗೆ ಗೌರವ ತೋರಿಸಿದಾಗ ಆರಂಭಿಕ ಭಕ್ತರು ಯಾವಾಗ್ಲೂ ಒಂದು ರೀತಿ ಮುಜುಗರ ಪಟ್ಕೊಳ್ಬೇಕು. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ತಾನು ಅದಕ್ಕೆ ಅರ್ಹತೆ ಇಲ್ಲ, ತನಗೆ ಅರ್ಹತೆ ಇಲ್ಲ. ಅದು ಹಿರಿಯ ವೈಷ್ಣವ, ಹಿರಿಯ ಭಕ್ತರ ಅದು ವಿನಮ್ರತೆ ಅಂತ ಅದ ತಿಳ್ಕೊಳ್ಬೇಕು. ಆಮೇಲೆ ಈ ವೈಷ್ಣವ ಒಂದು ಸಂಪ್ರದಾಯದಲ್ಲಿ ಯಾವಾಗಲೂ ನಾವು ಅಂದ್ರೆ ವಿಧೇಯತೆಯಿಂದ ನಡ್ಕೊಳ್ಬೇಕು. ಅಂದ್ರೆ ಯಾರು ನಮಗಿಂತ ಹಿರಿಯರಾಗಿದ್ದಾರೆ ಅಂದ್ರೆ ಪೊಸಿಷನ್ ಯಾವ್ದೋ ಒಂದು ಇದರಲ್ಲಿ ನಮಗಿಂತ ಒಳ್ಳೆಯ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ನಮಗಿಂತ ಮೇಲೆ ಇದ್ದಾರೆ, ಅವರಿಗೆ ನಾವು ಯಾವಾಗಲೂ ಗೌರವ ಕೊಡಬೇಕು. ಆಮೇಲೆ ಒಂದು ಸಂಸ್ಥೆಯಲ್ಲಿ ಎಲ್ಲರಿಗಿಂತ ಹಿರಿಯರಾದ ವೈಷ್ಣವರಿಗೆ ಅವರು ಕೂಡ ಗುರುವಿಗೆ ಸಮಾನರಾಗ್ತಾರೆ. ಅದರಿಂದ ಗುರುವಿಗೆ ಯಾವ ರೀತಿ ನಾವು ಗೌರವ ಕೊಡ್ತೇವೆ
ಆ ರೀತಿಯಾಗಿ ಅಂದ್ರೆ ಸೀನಿಯರ್ ಮೋಸ್ಟ್ ವೈಷ್ಣವ ಅಂದ್ರೆ ಅತ್ಯಂತ ಹಿರಿಯ ವೈಷ್ಣವ ಅವರಿಗೆ ಕೊಡಬೇಕು. ಆಮೇಲೆ ಸನ್ಯಾಸಿಗಳಿಗೂ ಕೂಡ ಅವರಲ್ಲೂ ಕೂಡ ಅಲ್ಲಿ ಏನಿರುತ್ತೆ ಅಂದ್ರೆ ಸೀನಿಯರಿಟಿ ಇರುತ್ತೆ. ಯಾರು ಮೊದಲು ಅಂದ್ರೆ ಸನ್ಯಾಸ ದೀಕ್ಷೆ ತೆಗೆದುಕೊಂಡಿದ್ದಾರೆ ಅವರಿಗೆ ಹೆಚ್ಚು ಅಂದ್ರೆ ಒಂದು ಹೈಯರ್ ಆರ್ಡರ್ ತರ ಇರುತ್ತೆ. ಅದೇ ತರ ಮತ್ತೆ ಏನು ಗುರುವಿನ ಅಂದ್ರೆ ದೈವಿ ಸಹೋದರರು, ದೈವ ಸಹೋದರರು ಅಂದ್ರೆ ಗುರು ಮತ್ತೆ ಬೇರೆ ಬೇರೆ ಅಂದ್ರೆ ಆ ಗುರುಗಳು. ಸೊ ಅವರನ್ನು ಕೂಡ ನಾವು ಗುರುವಿನ ಗಾಡ್ ಬ್ರದರ್ಸ್ ಅಂದ್ರೆ ದೈವ ಸಹೋದರರನ್ನ ನಾವು ಕೂಡ ತುಂಬಾ ಗೌರವದಿಂದ ಕಾಣಬೇಕು. ಆಮೇಲೆ ಯಾರಿಗೆ ಬ್ರಾಹ್ಮಣ ದೀಕ್ಷೆಯಾಗಿದೆ ಅವರನ್ನು ಗೌರವದಿಂದ ಕಾಣಬೇಕು. ನಮಗಿಂತ ಮುಂಚೆ ದೀಕ್ಷೆ ಪಡೆದವರು ಇರ್ತಾರೆ, ಅವರಿಗೆ ನಾವು ಯಾವಾಗಲೂ ಗೌರವವನ್ನ ಸಮರ್ಪಣೆ ಮಾಡಬೇಕು. ಆಮೇಲೆ ಇದಕ್ಕೆ ವಯಸ್ಸಿಗೆ ಕೂಡ ಇಲ್ಲಿ ತುಂಬಾ ಬೆಲೆ ಕೊಡಬೇಕಾಗತ್ತೆ. ಯಾರು ನಮಗಿಂತ ವಯಸ್ಸಿನಲ್ಲಿ ಹೆಚ್ಚಿನ ಒಂದು ಸೀನಿಯರ್ ಇರ್ತಾರೆ, ಅವರಿಗೆ ಹಿರಿಯರು ಇರ್ತಾರೆ, ಅವರಿಗೆ ನಾವು ಯಾವಾಗಲೂ ತುಂಬಾ ಗೌರವವನ್ನು ಕೊಡಬೇಕು. ಮತ್ತೆ ಮಾತಾಜಿ ಪ್ರಭುಜಿ ಅಂತ ಹೇಳ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿದೆ. ಮತ್ತೆ ನಮಗಿಂತ ಹಿರಿಯ ಭಕ್ತರಿದ್ದಾಗ ಅವರೆದುರಿಗೆ ನಾವು ಬೇರೆಯವರಿಗೆ ಯಾವುದೇ ರೀತಿಯ ಒಂದು ಇನ್ಸ್ಟ್ರಕ್ಷನ್ಸ್ ಅದನ್ನ ಹೇಳಲಿಕ್ಕೆ ಹೋಗಬಾರ್ದು. ಮತ್ತೆ ಆರತಿ ಆದಾಗ ಆ ಆರತಿಯ ದೀಪವನ್ನು ಮೊದಲು ಯಾರು ಸೀನಿಯರ್ ಇರ್ತಾರೆ, ಜಾಸ್ತಿ ಹಿರಿಯರ್ ಇರ್ತಾರೆ, ಅವರಿಗೆ ಮೊದಲು ಕೊಡಬೇಕು. ಮತ್ತೆ ದೈವಿ ಸಹೋದರರು ಒಬ್ಬರಿಗೆ ಒಬ್ಬರು ಹೇಗೆ ನಡ್ಕೊಳ್ಬೇಕು, ಆ ದೈವ ಸಹೋದರರು ಅಂದ್ರೆ ಒಬ್ಬ ಅಂದ್ರೆ ಗುರುಗಳು ಮತ್ತೊಬ್ಬ ಗುರು ಅಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಅವರಿಗೆ ಹೇಗೆ ನಡ್ಕೊಳ್ತಾರೆ ಅಂತ. ಮತ್ತೆ ಇಲ್ಲಿ ಅದೊಂದೇ ಅಲ್ಲ, ಒಬ್ಬ ವೈಷ್ಣವ ಮತ್ತೊಬ್ಬ ವೈಷ್ಣವರಿಗೆ ಹೇಗೆ ನಡ್ಕೊಳ್ತಾರೆ ಅಂದ್ರೆ ಪ್ರಭು ಅಂತ ನಾವು ಕರಿತೇವೆ ಅಥವಾ ನಾವು ಮಾತಾಜಿ ಅಂತ ಕರಿತೇವೆ. ಪ್ರಭು ಅಂತ ಕರೆದಾಗ ಬೇರೆ ಯಾರಾದ್ರೂ ಒಬ್ರು ಪ್ರಭು ಅಂತ ಕರೆದಾಗ ನಾವು ಪ್ರಭು ಅಂದ್ರೆ 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 ಆ ಭಾವನೆ ನಮಗೆ ಬರಬಾರದು. ನಾವು ಯಾವಾಗಲೂ ಕೂಡ ನಾವು ಸರ್ವೆಂಟ್ ಅಂದ್ರೆ ನಾವು ಸೇವಕರು ಈ ಭಾವನೆಯಲ್ಲಿ ಇರಬೇಕು. ಪ್ರಭು ಅಂತ ಆಯ್ತು ಕರೆದ್ರು ನನಗೆ ಅಂತ ಆ ಒಂದು ಹೆಮ್ಮೆಯ ವಿಚಾರ ಅಥವಾ ಒಂದು ಮೇಲ್ದರ್ಜೆಯ ವಿಚಾರ ಯಾವತ್ತೂ ಕೂಡ ವೈಷ್ಣವ ಸಂಪ್ರದಾಯದಲ್ಲಿ ಇಟ್ಕೊಳ್ಬಾರ್ದು. ಯಾವಾಗ್ಲೂ ನಾವು ಸೇವಕರು ಆ ಲೆಕ್ಕದಲ್ಲಿ ನಾವಿರ್ಬೇಕು. ಯಾಕೆಂದ್ರೆ ನಾವು ಭಗವಂತನ ಸೇವಕರು. ಆ ಒಂದು ಭಾವನೆ ನಮ್ಮಲ್ಲಿ ಸದಾ ಇರಬೇಕು. ಆಮೇಲೆ ಒಬ್ಬ ದೈವ ಸಹೋದರ ಮತ್ತೊಬ್ಬರನ್ನು ಕಂಡಾಗ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅಂದ್ರೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ವೈಷ್ಣವರಿಗೆ. ಆಮೇಲೆ ಅವರಿಂದ ನಾವು ಯಾವಾಗಲೂ ಕೂಡ ಸೇವೆ ಮಾಡಿಸ್ಕೊಳ್ಬಾರದು ನಮ್ಮ ಒಂದು ದೈವ ಸಹೋದರರಿಂದ. ಆಮೇಲೆ ಯಾರಾದ್ರೂ ಕೂಡ ತಮ್ಮ ಬಗ್ಗೆ ಅಥವಾ ತಾವು ಏನು ಸಾಧನೆ ಮಾಡಿದ್ದೇವೆ ಅಥವಾ ತಮಗೇನು ಅರ್ಹತೆಗಳಿದೆ, ಕ್ವಾಲಿಫಿಕೇಶನ್ಸ್ ಇದೆ, ಅದನ್ನು ಬೇರೆಯವರ ಹತ್ತಿರ ಬೇರೆ ಭಕ್ತರ ಹತ್ತಿರ ಹೇಳಿಕೊಳ್ಳಬಾರದು. ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ, ನನಗೆ ಇಷ್ಟೊಂದು ಅರ್ಹತೆಗಳಿವೆ, ಇದೆಲ್ಲ ಭಾವನೆಗಳು ಅದು ಒಬ್ಬರ ಒಂದು ಅಂದ್ರೆ ಅಹಂಕಾರದ ಭಾವನೆಗಳಾಗತ್ತೆ. ಸೊ ಆದ್ದರಿಂದ ಯಾವಾಗ್ಲೂ ತಿಳ್ಕೊಳ್ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೂ ಕೂಡ ಯಾವಾಗ್ಲೂ ಕೂಡ ಯಾವ ಅರ್ಹತೆ ಕೂಡ ಇರುವುದಿಲ್ಲ. ನಮಗೆ ಕೃಷ್ಣ ಪ್ರಜ್ಞೆಯನ್ನ ಸ್ವೀಕರಿಸಲಿಕ್ಕೆ ಕೂಡ ಅರ್ಹತೆ ಇರುವುದಿಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಅದು ಎಲ್ಲ ನಮಗೆ ಗುರುವಿನ ಕರುಣೆ ಮತ್ತು ನಮ್ಮ ಬೇರೆ ವೈಷ್ಣವರ ಕರುಣೆ, ಭಕ್ತರ ಕರುಣೆ, ಅದರಿಂದಾಗಿ ನಮ್ಗೆ ಇಷ್ಟನ್ನ ಮಾಡ್ಲಿಕ್ಕಾದ್ರೂ ಸಾಧ್ಯತೆ ಉಂಟಾಗಿದೆ. ಅದೇ ಬಿಟ್ರೆ ನನಗೆ ನನ್ನದೇ ಆದ ಅರ್ಹತೆಗಳಿಲ್ಲ. ಈ ಭಾವನೆಯಲ್ಲಿ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಇದು ಯಾರಿಗೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಅರ್ಹತೆಗಳು ಇರೋದಿಲ್ಲ. ನಾವೀಗ ಏನ್ ಮಾಡ್ತಾ ಇದ್ದೇವೆ ಅದು ಕೂಡ ಗುರುವಿನ ಕರುಣೆ ಮತ್ತು ಬೇರೆ ವೈಷ್ಣವರ ಕರುಣೆ, ಭಗವಂತನ ಕರುಣೆ.
ಇದು ಒಮ್ಮೆ ಬೇರೆಯವರಿಗೆ ಅಂದ್ರೆ ನಮ್ಮ ಒಂದು ಅಂದ್ರೆ ದೈವ ಸಹೋದರ ದೈವ ಸಹೋದರಿ ಅವರಿಗೆ ಏನಾದ್ರೂ ತೊಂದರೆಗಳು ಬಂದಾಗ ಅಂದ್ರೆ ಏನಾದ್ರೂ ಜೀವನದಲ್ಲಿ ಒಂದು ರೀತಿಯ ಒಂದು ರೀತಿಯ ಅಂದ್ರೆ ಆ ರೋಗ ರುಜಿನಗಳು ಬರೋದು ಅಥವಾ ಮನೆಯಲ್ಲಿ ಯಾರಾದರೂ ಸಾವು ಸಂಭವಿಸುವುದು ಅಥವಾ ಒಂದು ರೀತಿಯ ಎಮೋಷನಲ್ ಟರ್ಮಾಯಿಲ್ ಅಂದ್ರೆ ಮನಸ್ಸಿನಲ್ಲಿ ಅಂದ್ರೆ ತುಂಬಾ ಮನಸ್ಸಿಗೆ ದುಃಖವಾಗುವಂತಹ ಸನ್ನಿವೇಶಗಳು ಬರಬಹುದು ಬೇರೆ ಯಾವುದೋ ಕಾರಣಕ್ಕಾಗಿ. ಆಗ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡ್ಕೊಳ್ಬೇಕು. ಹೇಗೆ ಅಂದ್ರೆ ಮಾತಿನಲ್ಲಾಗ್ಲಿ ಅಥವಾ ಕೃತಿಯಲ್ಲಾಗಲಿ ನಾವು ಮಾಡಿ ತೋರಿಸಬೇಕು. ಅದಕ್ಕೆ ಹೇಳ್ತಾರೆ ಅಂದ್ರೆ ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್. ಅಂದ್ರೆ ಯಾವ ಗೆಳೆಯ ಯಾವಾಗ್ಲೂ ನಮ್ಗೆ ಸಹಾಯ ಮಾಡ್ತಾರೆ ನಮ್ಮ ಒಂದು ಅವಶ್ಯಕತೆ ಇದ್ದಾಗ ಅವರು ನಿಜವಾದ ಸ್ನೇಹಿತರು. ಹಾಗೆ ಆ ಸ್ನೇಹ ಭಾವದಿಂದ ನಾವು ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಈಗ ಭಕ್ತರ ನಡುವೆ ಇರ್ತಕ್ಕಂತ ಸಂಬಂಧ ಅದು ಯಾವಾಗ ಪರೀಕ್ಷೆಗೆ ಒಳಗಾಗುತ್ತೆ, ಯಾವಾಗ ಕಷ್ಟದ ಸಮಯ ಬಂದಿರುತ್ತೆ, ಆಗ ನಿಜವಾದ ಒಂದು ಪರೀಕ್ಷೆ ಭಕ್ತರ ನಡುವೆ ಯಾವ ರೀತಿ ಸಂಬಂಧ ಇದೆ ಅದರ ಪರೀಕ್ಷೆಗೆ ಅದ್ರ ಪರೀಕ್ಷೆ ಆಗುತ್ತೆ, ನಿಜವಾದ ಬಣ್ಣ ಬಯಲಾಗತ್ತೆ. ಹಾಗಾಗಿ ಅದರಿಂದ ಇಂತಹ ಒಂದು ಸಿಚುವೇಶನ್ಸ್ ಬಂದಾಗ ಅದನ್ನ ನಾವು ಅದು ಏನೋ ಅವರಿಗೆ ಹಾಗಾಯ್ತು, ಅವರಿಗೆ ಏನೋ ಒಂದು ಅವರ ಪಾಪ ಈ ತರವಾದ ಒಂದು ಮಟೀರಿಯಲಿಸ್ಟಿಕ್ ಆಕ್ಟಿವಿಟೀಸ್ ನ ಅಂದ್ರೆ ಭೌತಿಕವಾಗಿ ಯೋಚನೆ ಮಾಡಬಾರ್ದು. ನಾವು ಒಂದು ನಮ್ಮ ಅಂದ್ರೆ ದೈವ ಸಹೋದರ ದೈವ ಸಹೋದರಿಯವರಿಗೆ ಯಾವಾಗಲೂ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ನಾವು ಸಹಾಯಕರಾಗಿರ್ಬೇಕು. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಒಬ್ಬ ಭಕ್ತ ಸ್ವಲ್ಪ ಈ ಒಂದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಿಂದ ಸ್ವಲ್ಪ ಪತನ ಹೊಂದಿರಬಹುದು, ಅಥವಾ ಅವರಿಗೆ ಒಂದು ಅನೇಕ ಸ್ವಲ್ಪ ಸಮಯದ ಕಾಲ ಅವರು ಈ ಭಕ್ತರ ಸಮೂಹದಲ್ಲಿ ಭಕ್ತರ ಸಂಘದಲ್ಲಿ ಅವರು ಬರದೇ ಇರಬಹುದು. ಅವರಿಗೆ ಒಂದು ರೀತಿ ಏನಾದ್ರೂ ತೊಂದರೆಗಳು ಉಂಟಾಗಿರಬಹುದು. ಅವರಿಗೆ ನಾವು ಏನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬರು ತಮ್ಮ ಒಂದು ಎನ್ಕರೇಜ್ಮೆಂಟ್ ಅವರಿಗೆ ಸ್ವಲ್ಪ ನಾವು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಅವರಿಗೆ ನಾವು ನಮ್ಮ ಪ್ರೀತಿಯನ್ನ ತೋರಿಸ್ಬೇಕು. ಮತ್ತೆ ಅವರಿಗೆ ಮೊದಲಿನ ಹಾಗೆ ಮತ್ತೆ ಹಿಂದೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ, ಆಮೇಲೆ ಒಂದು ಸಾಧು ಸಂಘ ಬರ್ಲಿಕ್ಕೆ, ಭಕ್ತರ ಸಂಘಕ್ಕೆ ಬರ್ಲಿಕ್ಕೆ ಅವರಿಗೆ ತುಂಬಾ ಪ್ರೋತ್ಸಾಹನ ಕೊಡಬೇಕಾಗತ್ತೆ. ಒಮ್ಮೆ ಅವರು ಅಂದ್ರೆ ಈ ಕೃಷ್ಣ ಪ್ರಜ್ಞೆಯಿಂದ ಸ್ವಲ್ಪ ಆಚೆ ಬಂದು ಬಿಟ್ರೆ ಅವರಿಗೆ ತುಂಬಾ ಎನ್ಕರೇಜ್ ಕೊಡಬೇಕಾಗತ್ತೆ, ಪ್ರೋತ್ಸಾಹ ಕೊಡಬೇಕಾಗತ್ತೆ. ಈ ತರಹ ಸಂದರ್ಭಗಳು ಬರುತ್ತೆ. ಯಾಕೆಂದ್ರೆ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದಾಗ ಅದು ನಂಬಿಕೆ ಸ್ವಲ್ಪ ಬುಡಮೇಲಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಅವರಿಗೆ ತಿಳಿ ಹೇಳಬೇಕಾಗತ್ತೆ. ಈಗ ಅಂದ್ರೆ ನಾವು ಮಹಿಳೆಯರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಆ ಒಂದು ಮಹಿಳೆ ಮತ್ತು ಪುರುಷ ಇವರನ್ನ ಬೇರೆ ಬೇರೆ ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು. ಮಹಿಳೆಯರಿಗೆ ಯಾವಾಗಲೂ ಕೂಡ ತುಂಬಾ ಗೌರವ ಕೊಡಬೇಕು. ವೈಷ್ಣವಿಯಾದಲ್ಲಿ ಅಂದ್ರೆ ಭಕ್ತೆಯಾದಲ್ಲಿ ಮತ್ತೆ ಅವರನ್ನ ಅಂದ್ರೆ ಮಾತಾಜಿ ಈ ತರ ಕರಿಬೇಕು. ಮತ್ತೆ ಬ್ರಹ್ಮಚಾರಿಯಾದವರು ಪ್ರತಿಯೊಂದು ಮಹಿಳೆಯನ್ನು ಕೂಡ ತಾಯಿಯಂತೆ ನೋಡ್ಬೇಕು. ಮತ್ತೆ ಗೃಹಸ್ಥನಾದವನು ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಎಲ್ಲ ಮಹಿಳೆಯನ್ನು ಕೂಡ ತಾಯಿಯಂತೆ ನೋಡಬೇಕು. ಬ್ರಹ್ಮಚಾರಿಯಾದವನು ಹೆಂಗಸರು ಮಹಿಳೆಯರ ಹತ್ತಿರ ಹೆಚ್ಚಿನ ಒಂದು ಸಂಪರ್ಕವನ್ನು ಇಡಬಾರದು. ಯಾವಾಗ ಅಂದ್ರೆ ಕೆಲವೇ ಅಂದ್ರೆ ತುಂಬಾ ಮುಖ್ಯವಾಗಿ ಬೇಕಾಗಿದ್ದ ಸಂದರ್ಭ ಅದರಲ್ಲಿ ಮಾತ್ರ ಇಟ್ಕೊಳ್ಬೇಕು. ಇಲ್ಲಿ ಮಾತಾಜಿ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಆ ಮಾತಾಜಿ ಹೇಳ ಶಬ್ದ ಅದು ತಾಯಿ ಅಂದ್ರೆ ಹೇಳ ಶಬ್ದ ಒಂದು ರೀತಿಯ ಗೌರವ ಭಾವನೆಯನ್ನ ಮತ್ತೆ ಒಂದು ರೀತಿಯ ಮಧುರವಾದ ಭಾವನೆಯನ್ನು ಕೂಡ ಅದು ಮೃದುವಾದ ಭಾವನೆಯನ್ನು ಕೂಡ ಅದು ಉಂಟು ಮಾಡುತ್ತದೆ. ಆದ್ರಿಂದ ಇಲ್ಲಿ ಯಾವಾಗಲೂ ಮಹಿಳೆಯನ್ನ ತಾಯಿಯ ಅಂತೆ ನೋಡ್ಕೊಳ್ಬೇಕು. ತಾಯಿಯ ಒಂದು ಆ ಭಾವನೆಯಲ್ಲಿ ನೋಡ್ಕೊಳ್ಬೇಕು.
ಯಾಕೆಂತಂದ್ರೆ ಗೌರವ ಕೊಡ್ಲಿಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ರಿಂದ ಈ ರೀತಿಯಾಗಿ ಆ ಮಾತಾಜಿ ಅಥವಾ ಆ ಒಂದು ತಾಯಿಯ ಒಂದು ಆ ರೀತಿಯಾಗಿ ನೋಡ್ಕೊಳ್ಳೋದ್ರಿಂದ ಅಪರಾಧಗಳು ಕೂಡ ಮನಸ್ಸಿನಲ್ಲಿ ಕೂಡ ಆಗೋದಿಲ್ಲ. ಯಾಕೆಂದ್ರೆ ತಾಯಿಗೆ ಒಬ್ಬ ವ್ಯಕ್ತಿ ತುಂಬಾ ಗೌರವ ಕೊಡ್ತಾನೆ. ಮತ್ತೆ ಮಹಿಳೆಯರು ಕೂಡ ತಾಯಿಯಂತೆಯೇ ಅವರು ವರ್ತಿಸಬೇಕು. ಹೇಗೆ ತಾಯಿ ತನ್ನ ಒಂದು ಮಕ್ಕಳನ್ನ ನೋಡ್ಕೊಳ್ತಾಳೆ ಅದೇ ತರಹ ಅವಳ ವರ್ತನೆ ಕೂಡ ಆ ರೀತಿಯಾಗಿ ಇರಬೇಕು. ಮತ್ತೆ ಇಲ್ಲಿ ಏನಾಗತ್ತೆ ಅಂದ್ರೆ ಕೆಲವೊಬ್ಬ ಭಕ್ತರು ಅಂದ್ರೆ ಮದುವೆ ಮಾಡ್ಕೊಳ್ಬೇಕು ಅಂತ ಕೆಲವರಿಗೆ ಇರುತ್ತೆ. ಅವರು ಏನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಮದುವೆ ಮಾಡ್ಕೊಳ್ಬೇಕು ಅಂತ ಇರುತ್ತದೆ ಅವರು ಅಂದ್ರೆ ಅವರು ತುಂಬಾ ಮಾರ್ಗದರ್ಶನ ಪಡ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ಇಸ್ಕಾನ್ ಸೊಸೈಟಿಲಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರೊಟೆಕ್ಷನ್ ಇರ್ತದೆ, ರಕ್ಷಣೆ ಇರುತ್ತೆ. ಹಾಗಾಗಿ ವೈಷ್ಣವ ಕಲ್ಚರ್ ಪ್ರಕಾರ, ವೈಷ್ಣವ ಸಂಸ್ಕೃತಿ ಅದರ ಪ್ರಕಾರ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಅಲ್ಲಿ ಅವರು ಒಮ್ಮೆ ಒಂದ್ ರೀತಿ ಆ ರೀತಿ ಒಂದು ಕಲ್ಚರ್ ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ಮತ್ತೆ ಯಾವಾಗ್ಲೂ ಅಂದ್ರೆ ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ದಾಗ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮ್ಯಾರೇಜ್ ಸೆಮಿನಾರ್ ಅಂದ್ರೆ ಅದರ ಬಗ್ಗೆ ಆ ಟೆಂಪಲ್ ನಲ್ಲಿ ಕೆಲವೊಮ್ಮೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಇಲ್ಲಿ ಈ ತರ ಬರೆದಿದ್ದಾರೆ. ಆ ತರ ಒಂದು ಕೋರ್ಸ್ ಇದ್ರೆ ಅದನ್ನ ನಾವು ಅಟೆಂಡ್ ಆಗ್ಬೇಕು ಅಂತ ಇದ್ದಾರೆ. ಇವನ್ ಕ್ರಿಶ್ಚಿಯನ್ರಲ್ಲೂ ಕೂಡ ಅಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಕೂಡ ಒಂದು ಹೆಣ್ಣು ಅಥವಾ ಒಂದು ಗಂಡು ಮದುವೆ ಆಗ್ಬೇಕಾದ್ರೆ 1 ವರ್ಷ ಅವರು ಮದುವೆಯ ಒಂದು ಮ್ಯಾರೇಜ್ ಕೋರ್ಸ್ ಅನ್ನು ಕೂಡ ಅವ್ರು ಮಾಡ್ತಾರೆ. ಅದು ಅಂದ್ರೆ ಯಾಕೆ ಕೇಳಿದ್ರೆ ಮುಂದೆ ಅವರ ಜೀವನದಲ್ಲಿ ಅವರು ಮತ್ತೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಆಗಿ ಇರಬೇಕು ಅಂತ ಮಾಡ್ತಾರೆ. ಆದ್ರಿಂದ ಇಸ್ಕಾನಿಗೆ ಬಂದ ಮೇಲೆ ಮದುವೆ ಆಗ್ತಕ್ಕಂಥವ್ರು ಅವರಿಗೆ ಮದುವೆ ಹೇಳುದು ಒಂದು ವೇದಿಕ್ ಸೆರೆಮನಿ ಅಂದ್ರೆ ಅದು ಒಂದು ರಿಚುವಲ್ಲು. ಮತ್ತೆ ಅದರ ಪ್ರಕಾರ ಅವರು ನಡ್ಕೊಳ್ಬೇಕು. ಅದು ಬರೀ ಕೇವಲ ರಿಜಿಸ್ಟರ್ ಮಾಡ್ಕೊಂಡು ಹೆಸರಿಗೆ ಪೂರ್ತಿ ಅಲ್ಲ, ಅದು ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ಒಬ್ಬರಿಗೊಬ್ಬರು ಅವರು ಭಕ್ತಿ ಜೀವನದಲ್ಲಿ ಮುಂದುವರ್ಕೊಳ್ಳಿಕ್ಕೆ ಸಹಾಯ ಮಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಅವ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಅಂದ್ರೆ ಆ ಒಂದು ವಿವಾಹಿತರಾದವರು ಗರ್ಭಧಾನ ಸಂಸ್ಕಾರವನ್ನು ಮಾಡಿದ ಮೇಲೆಯೇ ಅವರಿಗೆ ಅಂದ್ರೆ ಇದು ಅವರಿಗೆ ಅಂದ್ರೆ ಮಕ್ಕಳನ್ನು ಕೃಷ್ಣ ಪ್ರಜ್ಞಾವಂತರಾದ ಮಕ್ಕಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅದು ಗರ್ಭಧಾನ ಸಂಸ್ಕಾರ ತುಂಬಾ ಮುಖ್ಯವಾದದ್ದು. ಅದನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲದಿದ್ರೆ ಅಂದ್ರೆ ಗರ್ಭಧಾನ ಸಂಸ್ಕಾರ ಮಾಡದೆ ಹೋದ್ರೆ ಕೃಷ್ಣ ಪ್ರಜ್ಞಾವಂತರಾದ ಮಕ್ಕಳು ಬರ್ಲಿಕ್ಕೆ ತುಂಬಾ ಇದಾಗತ್ತೆ, ಪ್ರಾಬ್ಲಮ್ ಆಗತ್ತೆ. ಸೊ ಅದರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅದು ಮದುವೆ ಒಂದು ಮ್ಯಾರೇಜ್ ಕೋರ್ಸ್ ಮಾಡಿದಾಗ ಆಗತ್ತೆ. ಇಲ್ಲಿ ನಾವು ಅತಿಥಿಗಳನ್ನ ಇನ್ನು ಮುಂದಿನ ವಿಚಾರ, ಅತಿಥಿಗಳು ಅವರನ್ನ ಹೇಗೆ ನಾವು ಅತಿಥಿಗಳನ್ನ ಸ್ವಾಗತಿಸ್ಬೇಕು, ಅತಿಥಿಗಳಿಗೆ ನಾವು ಯಾವ ರೀತಿ ಸೇವೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಂದ್ರೆ ಏನಾಗುತ್ತೆ ಅಂದ್ರೆ ಟೆಂಪಲ್ಗಾಗ್ಲಿ ಅಥವಾ ಮನೆಗಳಿಗಾಗ್ಲಿ ಕೆಲವೊಮ್ಮೆ ಅತಿಥಿಗಳು ಬರ್ತಾರೆ. ಅಂದ್ರೆ ಬಂದ ಅತಿಥಿಗಳನ್ನ ಗೌರವದಿಂದ ನೋಡ್ಕೊಳ್ಳೋದು, ಮತ್ತೆ ಅವರಿಗೆ ಒಂದು ರೀತಿಯ ಪ್ರೀತಿಯಿಂದ ನೋಡ್ಕೊಳ್ಳೋದು, ಅವರಿಗೆ ಒಳ್ಳೆ ರೀತಿಯ ಸ್ವಾಗತವನ್ನು ಕೊಡುವುದು, ಮತ್ತೆ ಅವರಿಗೆ ಒಂದು ರೀತಿಯ ಚಂದವಾಗಿ ಮಾತನಾಡಿಸುವುದು, ಅವರಿಗೆ ಕುಳಿತುಕೊಳ್ಳಲಿಕ್ಕೆ ಆಸನ, ನೀರು, ಪ್ರಸಾದ ಇದನ್ನೆಲ್ಲ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ರೀತಿಯಿಂದ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸಂಸ್ಕೃತದಲ್ಲಿ ಅತಿಥಿ ಅಂದ್ರೆ ಏನು ಅಂದ್ರೆ ಯಾರು ಹೇಳಿ ಬರುವುದಿಲ್ಲ, ಅಂದ್ರೆ ಯಾರಿಗೂ ಅನ್ಶೆಡ್ಯೂಲ್ಡ್ ವಿಸಿಟ್ ಅಂದ್ರೆ ಹೇಳದೆ ಬರ್ತಕ್ಕಂಥವ್ರು ಅತಿಥಿ. ಹಾಗಾಗಿ ಈಗ ನಾವು ಹೇಗೆ ಅವರನ್ನ ಅತಿಥಿಗಳನ್ನ ಸ್ವೀಕಾರ ಮಾಡ್ತೇವೆ, ಅವ್ರಿಗೆ ಹೇಗೆ ಅದನ್ನ ನಾವು ಸರ್ವ್ ಮಾಡ್ತೇವೆ ಅಂದ್ರೆ ಸೇವೆ ಮಾಡ್ತೇವೆ ಅವರದ್ದು, ಅದರಿಂದ ನಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಹೇಗೆ ನಾವು ಅಂದ್ರೆ ಭಗವಂತ ಇದು ಅಂದ್ರೆ ನಾವು ಹೇಗೆ ಇದು ವೈಷ್ಣವರನ್ನ ಸೇವೆ ಮಾಡ್ಲಿಕ್ಕೆ ನಾವು ಹೇಗೆ ತಯಾರಾಗಿರ್ತೇವೆ ಅದು ನಮ್ಮನ್ನ ಟೆಸ್ಟ್ ಮಾಡುತ್ತೆ.
ಈಗ ಟೆಂಪಲ್ ಅಲ್ಲೂ ಕೂಡ ಅಂದ್ರೆ ಗೆಸ್ಟ್ಗಳು ಬರ್ತಾರೆ. ಸೊ ಅದರಿಂದ ನಾವು ಗೆಸ್ಟ್ಗಳನ್ನ ಅತಿಥಿಗಳನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಹೇಳ್ತಾರೆ. ಶ್ರೀಲ ಪ್ರಭುಪಾದರದ ಫಾಲೋಯರ್ಸ್ ಹೇಳ್ತಾರೆ. ಅಂದ್ರೆ ಯಾರು ದೇವಸ್ಥಾನಕ್ಕೆ ಬಂದಿರ್ತಾರೆ ಅವರೆಲ್ಲರೂ ಕೂಡ ನಮ್ಮ ಗೆಸ್ಟ್ ಅಂತಾನೆ, ನಮ್ಮ ಅತಿಥಿ ಅಂತಾನೆ ನಾವು ಸ್ವೀಕಾರ ಮಾಡ್ಬೇಕು. ಅದರಿಂದ ಅತಿಥಿಗಳನ್ನ ಅಂದ್ರೆ ಸರಿಯಾದ ರೀತಿಯಲ್ಲಿ ಸ್ವಾಗತ ಮಾಡೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಇಸ್ಕಾನ್ ಸೊಸೈಟಿ ಅಂತಂದ್ರೆ ಅಲ್ಲಿ ಇಸ್ಕಾನಿನ ಮುಖ್ಯ ಉದ್ದೇಶ ಬೋಧನೆ ಮಾಡೋದು, ಪ್ರೀಚಿಂಗ್. ಅದ್ರಿಂದ ಅಂದ್ರೆ ಬಂದ ಅತಿಥಿಗಳನ್ನ ನಾವು ತುಂಬಾ ರೀತಿಯಿಂದ ಚೆನ್ನಾಗಿ ನಾವು ಸೇವೆ ಮಾಡೋದ್ರಿಂದ, ಅವರಿಗೆ ತುಂಬಾ ಗೌರವ ಕೊಡೋದ್ರಿಂದ ಅವರು ಮತ್ತೆ ರೆಗ್ಯುಲರ್ ಆಗಿ ಬರ್ತಾರೆ. ಇಲ್ಲದಿದ್ದರೆ ಆ ಡಿವೋಟಿಗೆ ಏನಾಗುತ್ತೆ, ನನಗೆ ಅಂದ್ರೆ ಆ ಭಕ್ತರಿಗೆ ಏನಿಸುತ್ತೆ, ಓಹೋ ಇವರು ನನಗೆ ಅಂದ್ರೆ ಸರಿಯಾಗಿ ನಾವು ಅವರಿಗೆ ಮಾಡಿಕೊಟ್ರೆ, ಅವ್ರನ್ನ ನಾವು ಸರಿಯಾಗಿ ಅವರನ್ನ ಸ್ವಾಗತಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಅವರಿಗೆ ಮತ್ತೆ ಮತ್ತೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅವರಿಗೆ ಒಂದು ರೀತಿಯ ಇದು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನಮ್ಗೆ ಇಲ್ಲಿ ಬಂದ್ರೆ ನನ್ ಕೇಳ್ತಾರೆ, ಮತ್ತೆ ಮಾತಾಡಿಸ್ತಾರೆ, ತುಂಬಾ ಕಂಫರ್ಟಬಲ್ ಅಂದ್ರೆ ಫೀಲಿಂಗ್ ಆಗುತ್ತೆ ಅಂತ ಹೇಳಿದ್ದೆ, ಅವರು ಮತ್ತೆ ಮತ್ತೆ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಅದರಿಂದ ಎಲ್ಲ ಭಕ್ತರು ಕೂಡ ನಾವು ಹೇಗೆ ಅತಿಥಿಗಳನ್ನ ನಾವು ಅವರನ್ನ ನಾವು ಹೇಗೆ ಎಚ್ಚರಿಕೆಯಿಂದ ಅವ್ರನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು, ಅವ್ರದ್ದು ಹೇಗೆ ನಾವು ಅವರಿಗೆ ಹೇಗೆ ಮಾತಾಡಿಸ್ಬೇಕು, ಇದೆಲ್ಲ ಕೂಡ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಇಷ್ಟು ನಾವು ಮುಂದುವರೆದ್ರು ಕೂಡ ಒಮ್ಮೊಮ್ಮೆ ಇಂತಹ ಇದರಲ್ಲಿ ನಾವು ಸರಿಯಾಗಿ ಮಾಡದೇ ಇರಬಹುದು. ಅದರಿಂದ ಇದನ್ನೆಲ್ಲ ತುಂಬಾ ಇಂಪಾರ್ಟೆಂಟು. ಆಮೇಲೆ ಗೃಹಸ್ಥರಾದವರಿಗೂ ಕೂಡ ಇಲ್ಲಿ ಅತಿಥಿಗಳು ಬರ್ತಾರೆ ಮನೆಗೆ. ಅಂದ್ರೆ ಹೇಗೆ ಕೇಳಿದ್ರೆ ಗೃಹಸ್ಥರ ಮನೆಗೆ ಅಂದ್ರೆ ಭಕ್ತರುಗಳು ಬರಬಹುದು. ಆಗ ನಾವು ಹೇಗೆ ಭಕ್ತರನ್ನ ನಾವು ಹೇಗೆ ಅವರನ್ನ ನಾವು ರಿಸೀವ್ ಮಾಡ್ತೇವೆ, ಅವ್ರನ್ನ ಹೇಗೆ ನಾವು ನಡೆಸ್ಕೊಳ್ತೇವೆ, ಅವರಿಗೆ ಯಾವ ರೀತಿಯ ನಾವು ಗೌರವ ಕೊಡ್ತೇವೆ, ಅವರ ಒಂದು ಊಟೋಪಚಾರಗಳನ್ನ ಅವರಿಗೆ ಹೇಗೆ ನಾವು ಕೊಡ್ತೇವೆ, ಯಾವ ರೀತಿ ಮಾತಾಡ್ತೇವೆ, ಇದೆಲ್ಲ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಬಂದ ಭಕ್ತ ಅತಿಥಿಗಳಿಗೆ ಅವರಿಗೆ ತುಂಬಾ ಕಂಫರ್ಟಬಲ್ ಅಂದ್ರೆ ತುಂಬಾ ಇದಾಗ್ಬೇಕು. ಅಂದ್ರೆ ಯಾವ ರೀತಿಯ ತೊಂದರೆಗಳು ಕೂಡ ಆಗ್ಬಾರ್ದು. ಎಲ್ಲ ಅಂದ್ರೆ ಸ್ನಾನಕ್ಕಾಗಲಿ, ರೆಸ್ಟ್ ಮಾಡ್ಲಿಕ್ಕಾಗಲಿ, ಎಲ್ಲದಕ್ಕೂ ಕೂಡ ಎಲ್ಲ ವಿಚಾರಗಳನ್ನು, ಪ್ರಸಾದ ಸೇವನೆಯಾಗಲಿ ಎಲ್ಲದರ ಬಗ್ಗೆ ಕೂಡ ನಾವು ಗಮನ ಇಟ್ಟಿರಬೇಕು. ಗೌರವ ಕೊಡೋದು ಎಲ್ಲ ವಿಚಾರಗಳಲ್ಲಿಯೂ ಕೂಡ. ಇಲ್ಲಿ ಪಂಚರಾತ್ರಿಯ ವಿಧಿ ಪ್ರಕಾರ ಯಾವ ರೀತಿ ಗೌರವ ತೋರಿಸುವುದು ಅಂತ ಇದೆ. ಪಂಚರಾತ್ರಿಯ ವಿಧಿ ಪ್ರಕಾರ ಅಂದ್ರೆ ಒಬ್ಬ ಸೀನಿಯರ್ ಭಕ್ತ ಅಂದ್ರೆ ಹಿರಿಯ ಭಕ್ತರು ಬಂದಾಗ, ನಮಗಿಂತ ಹಿರಿಯರಿದ್ದಾಗ ನಾವು ಕೂತ್ಕೊಂಡಿದ್ರೆ ಎದ್ದು ನಿಂತು ಅವರಿಗೆ ಗೌರವ ತೋರಿಸಬೇಕು. ಮತ್ತು ಅವರಿಗೆ ನಾವು ಹರೇ ಕೃಷ್ಣ ಅಂತ ಗ್ರೀಟಿಂಗ್ಸ್ ಅಂದ್ರೆ ಅವರನ್ನ ಗೌರವದಿಂದ ಮಾತನಾಡಿಸ್ಬೇಕು. ಮತ್ತೆ ನಮಸ್ಕಾರಗಳನ್ನು ಮಾಡಬೇಕು ಅವರಿಗೆ. ಅಂದ್ರೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಾವು ಮಾಡ್ಬೇಕು. ಆಮೇಲೆ ಸಿಂಪಲ್ ಆಗಿ ನಾವು ಅವರಿಗೆ ಏನ್ ಮಾಡ್ಬೇಕು ಅಂದ್ರೆ ಅಂದ್ರೆ ಶ್ರೀಗಂಧ ಅಂದ್ರೆ ಶ್ರೀಗಂಧದ ಪೇಸ್ಟ್ ಅಥವಾ ಗಂಧ ಹಚ್ಚಬಹುದು, ಅಥವಾ ನಮ್ಮ ಒಂದು ಇದಿದೆ ಗೋಪಿ ಚಂದನ ಹಚ್ಚಬಹುದು, ಮತ್ತೆ ಹಚ್ಚುವುದು, ಮತ್ತೆ ಹೂಮಾಲೆಯನ್ನ ಹಾಕೋದು, ಅವರಿಗೆ ನಾವು ಕುಳಿತುಕೊಳ್ಳಿಕ್ಕೆ ಆಸನವನ್ನು ನೀಡುವುದು, ಮತ್ತೆ ಕಾಲನ್ನು ತೊಳೆಯುವುದು, ಇದೆಲ್ಲ ತುಂಬಾ ಮುಖ್ಯವಾದದ್ದು. ಮತ್ತೆ ಅವರಿಗೆ ಗಿಫ್ಟ್ಗಳನ್ನು ಕೂಡ ಕೊಡಬಹುದು. ಅದರಿಂದ ನಾವು ಯಾವಾಗಲೂ ಕೂಡ ನಮಗಿಂತ ಹಿರಿಯರಾದವರನ್ನ, ಮತ್ತೆ ತಂದೆ ತಾಯಿಗಳನ್ನ, ಮತ್ತೆ ಗುರುಗಳನ್ನ ಎಲ್ಲರನ್ನೂ ಕೂಡ ನಾವು ಹೇಗೆ ಗೌರವಿಸ್ಬೇಕಂದ್ರೆ, ನಾವು ಕುಳಿತುಕೊಂಡಿರ್ತಕ್ಕಂಥ ಜಾಗದಿಂದ ಎದ್ದು ನಿಂತು ಅವರನ್ನ ಗೌರವಿಸ್ಬೇಕು ಮತ್ತು ಅವರಿಗೆ ನಮಸ್ಕಾರಗಳನ್ನು ಮಾಡಬೇಕು. ಇದು ತುಂಬಾ ಅಂದ್ರೆ ಇಲ್ಲಿ ನಾವು ವೈಷ್ಣವರಾಯ್ತು, ಬೇರೆಯ ಅವರಾದರೂ ಕೂಡ ನಾವು ಆ ರೀತಿಯಾಗಿ ಮಾಡಬೇಕು. ನಾವು ವೈಷ್ಣವರು ಬಂದಾಗ ಅವರನ್ನು ನಾವು ಹೇಗೆ ಸ್ವಾಗತಿಸಬೇಕು ಅಂತ ನೋಡೋಣ. ಯಾವಾಗ್ಲೂ ನಾವು ಯಾವಾಗ ಹಿರಿಯ ವೈಷ್ಣವರು, ಹಿರಿಯ ಭಕ್ತರು ಬರೋದು ಅಥವಾ ಸನ್ಯಾಸಿಗಳು ಬರೋದು
ಅಥವಾ ಗುರುಗಳು ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಬರೋದು, ಈ ರೀತಿ ಇದ್ದಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ, ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಅವ್ರಿಗೆ ಹೇಗೆ ಡೀಟೇಲ್ ಆಗಿ ನಾವು ಮೊದಲೇ ನಾವು ಅರೇಂಜ್ ಮಾಡ್ಕೊಂಡಿರ್ಬೇಕಾಗತ್ತೆ ಇಂಥವ್ರನ್ನೆಲ್ಲ ನಾವು ಸ್ವಾಗತಿಸಬೇಕಾದ್ರೆ. ಯಾಕಂದ್ರೆ ಅವರಿಗೆ ಉಳಿತಕ್ಕಂತ ಒಂದು ಜಾಗ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿರ್ಬೇಕಾಗತ್ತೆ. ಎಲ್ಲ ಕಡೆಗೂ ಕೂಡ ತುಂಬಾ ಕ್ಲೀನ್ ಆಗಿ ಇರ್ಬೇಕಾಗತ್ತೆ. ಮತ್ತೆ ಎಲ್ಲ ಅವರಿಗೆ ಬೇಕಾಗಿದ್ದೆಲ್ಲ ನಾವು ಕೂಡ ಅರೇಂಜ್ ಮಾಡಿರ್ಬೇಕು. ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ, ತಿಲಕ, ಟವೆಲ್ಸು, ಕುಡಿಯುವ ನೀರು, ಅವರಿಗೆ ಬೇಕಾಗಿದ್ದು ಫ್ರೆಶ್ ಒಂದು ಬೆಡ್ಡಿಂಗ್, ಅವರಿಗೆ ಹಾಸಿಗೆ ಹೊಸದಾದ್ದು. ಹಾಸಿಗೆ ಅಂದ್ರೆ ಅವರಿಗೆ ಯಾವ ತರ ಅವರ ರಿಕ್ವೈರ್ಮೆಂಟ್ಸ್ ಅದರ ಪ್ರಕಾರ. ಆಮೇಲೆ ಒಂದು ಸೆಟ್ ಆಫ್ ಶೀಲ ಪ್ರಭುಪಾದ ಪುಸ್ತಕ ಅವರಿಗೆ ನಾವು ಇಡಬಹುದು, ಅವರಿಗೆ ಇದ್ ನೋಡ್ಲಿಕ್ಕೆ. ಮತ್ತು ಅವರಿರ್ತಕ್ಕಂತಹ ಉಳಿಯುವ ಜಾಗದಲ್ಲಿ ಅಂದ್ರೆ ಪಿಕ್ಚರ್ಸ್, ಡಿವೋಷನಲ್ ಪಿಕ್ಚರ್ಸ್ ಅಂದ್ರೆ ಭಗವಂತನ ಫೋಟೋ ಇದನ್ನೆಲ್ಲ ಇಡಬಹುದು. ಆಮೇಲೆ ಯಾವಾಗ ವೈಷ್ಣವರು ಬರ್ತಾರೆ ಮನೆಗೆ ಅಂದ್ರೆ ನಾವು ಹೊರಗೆ ಹೋಗಿ ಅವರನ್ನ ಸ್ವಾಗತಿಸಬೇಕು. ಮತ್ತೆ ಅವರನ್ನ ಕೀರ್ತನೆ ಮಾಡಿ ಒಳಗೆ ಕರ್ಕೊಂಡು ಬರ್ಬೇಕು. ಅವರಿಗೆ ಹೂವಿನ ಹಾರ ಹಾಕಬೇಕು. ಮತ್ತೆ ಅವರಿಗೆ ನಾವು ಗಂಧದ ಪೇಸ್ಟ್ ಅಥವಾ ಗೋಪಿ ಚಂದನ ಇದನ್ನು ಕೂಡ ಕೊಡಬೇಕು ಅಂತ ಇಲ್ಲಿದೆ. ಅವರಿಗೆ ಯಾವಾಗಲೂ ನಾವು ನಮಸ್ಕಾರ ಮಾಡಬೇಕು ಮತ್ತು ತುಂಬಾ ವಿನೀತ ಭಾವದಿಂದ ಅವರನ್ನು ಮಾತನಾಡಿಸ್ಬೇಕು. ಮತ್ತೆ ಅವರಿಗೆ ಆಸನವನ್ನು ಕೊಡಬೇಕು. ಮತ್ತೆ ಅವರಿಗೆ ಅಂದ್ರೆ ಆರತಿ ಎತ್ತೋದು ಇಲ್ಲಿ ಅಂದ್ರೆ ಗುರುಗಳು ಬಂದಾಗ ಆರತಿ ಎತ್ತೋದು, ಮತ್ತೆ ಅವರಿಗೆ ಹೂಗಳನ್ನು ಅರ್ಪಣೆ ಮಾಡುವುದು, ಅವರ ಪಾದಕ್ಕೆ ನಮಸ್ಕಾರ ಮಾಡುವುದು, ಮತ್ತೆ ಅವರಿಗೆ ಪ್ರಸಾದವನ್ನು ಕೊಡೋದು. ಅಂದ್ರೆ ಕೆಲವರು ನಾವು ಅವರಿಗೆ ಸ್ವಲ್ಪ ರೆಸ್ಟ್ ಮಾಡ್ತಾರೆ, ಸ್ವಲ್ಪ ಅಥವಾ ಫ್ರೆಶ್ ಆಗ್ತಾರೆ, ಅದನ್ನೆಲ್ಲ ಅವರಿಂದ ನಾವು ಕೇಳಿ ವಿಚಾರ ಮಾಡಿ ಅವರಿಗೆ ತಕ್ಕಂತೆ ನಾವು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ಮತ್ತೆ ನಾವು ಅವರಿಗೆ ನಮ್ಮಲ್ಲಿ ಹೆಚ್ಚು ಸಮಯ ಉಳಿಯುವಂತೆ ಅವರಿಗೆ ನಾವು ಹೆಚ್ಚು ಎನ್ಕರೇಜ್ ಅಂದ್ರೆ ನಮ್ಮಲ್ಲಿ ಹೆಚ್ಚು ಸಮಯ ಉಳಿದುಕೊಳ್ಳುವಂತೆ ಅವರಿಗೆ ನಾವು ಹೇಳಬೇಕು. ಗೃಹಸ್ಥರ ಜೀವನದಲ್ಲಿ ಈ ರೀತಿಯಾಗಿ ಅಂದ್ರೆ ಭಕ್ತರು ಬಂದಾಗ ಮನೆಗೆ ಅಥವಾ ಅತಿಥಿಗಳು ಬಂದಾಗ ಅವರನ್ನ ಸರ್ವ್ ಮಾಡೋದು, ಅವರ ಸೇವೆ ಮಾಡೋದು ತುಂಬಾ ಮುಖ್ಯ. ಈ ವೈಷ್ಣವ ಕಲ್ಚರ್ ಅಲ್ಲಿ ಅದು ಬಹಳ ಮುಖ್ಯ. ಆದ್ರೆ ಈಗ ಏನಾಗಿದೆ, ನಮಗೆ ಎಲ್ಲ ಒಂದು ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಚಿಕ್ಕ ಕುಟುಂಬ, ಆಮೇಲೆ ನಮ್ಮ ಜೀವನ ಕ್ರಮ ಕೂಡ ತುಂಬಾ ಮೆಟೀರಿಯಲಿಸ್ಟಿಕ್ ಅಂದ್ರೆ ಐಹಿಕ ಜೀವನ, ಸ್ವಲ್ಪ ತುಂಬಾ ಕೆಲಸದ ಒತ್ತಡ, ಅದರಿಂದ ತುಂಬಾ ನಮಗೆ ಪ್ರಾಬ್ಲಮ್ಸ್ಗಳು ಆಗ್ಬಹುದು. ಆದ್ರೂ ಕೂಡ ಅದನ್ನೆಲ್ಲ ನಾವು ಸರಿಯಾಗಿ ಅದನ್ನೆಲ್ಲ ಬದಿಗಿಟ್ಟು ನಾವು ವೈಷ್ಣವರ ಸೇವೆ ಮಾಡಬೇಕು. ಈ ರೀತಿಯಾದ ಒಂದು ವೈಷ್ಣವ ಕಲ್ಚರ್, ಸಂಸ್ಕೃತಿ, ವೈಷ್ಣವ ಸಂಸ್ಕಾರ, ಸಂಸ್ಕೃತಿ ತುಂಬಾ ಇದು ಎಲ್ಲರಿಗೂ ಕೂಡ ಇದು ತುಂಬಾ ಬೆನಿಫಿಟ್ ಇದರಿಂದ ನಮಗೆ ಸಿಕ್ಕುತ್ತೆ. ಯಾಕೆಂತಂದ್ರೆ ಇದರಿಂದ ನಮಗೆ ವಸುದೈವ ಕುಟುಂಬಕಂ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು, ಈ ಭಾವನೆ ಅಂದ್ರೆ ಒಂದು ಸಮಾಜದಲ್ಲಿ ನಮಗೆ ಬರುತ್ತೆ. ಒಂದೇ ಒಂದು ಕುಟುಂಬಕ್ಕೆ ಸೇರಿದವರು ನಾವು, ಈ ರೀತಿಯಾದ ಒಂದು ಅಂದ್ರೆ ಕ್ಲೋಸ್ನೆಸ್ ಒಬ್ಬರಿಗೊಬ್ಬರಿಗೆ ಬರುತ್ತೆ. ಮತ್ತೆ ಒಬ್ಬರ ಮೇಲೆ ಒಬ್ಬರಿಗೆ ನಮ್ಗೆ ಅಂದ್ರೆ ಒಂದು ನಂಬಿಕೆ, ಒಂದು ಪ್ರೀತಿ ಇದೆಲ್ಲ ಇರುತ್ತೆ. ಇದು ಏನಾಗುತ್ತೆ ಅಂದ್ರೆ ಅವರಿಗೂ ಕೂಡ ಭಕ್ತರಿಗೂ ಕೂಡ ಸಂತೋಷವನ್ನು ಕೊಡುತ್ತೆ. ಮತ್ತೆ ಯಾರು ಭಕ್ತರು ಮನೆಗೆ ಮನೆಯಲ್ಲಿ ಅವರಿಗೆ ಸೇವೆ ಮಾಡ್ತಾರೆ ಅವರಿಗೂ ಕೂಡ ಸಂತೋಷವನ್ನು ಕೊಡುತ್ತೆ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ತಂದೆ ತಾಯಿಗಳು ಈ ತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅವರನ್ನು ನೋಡಿ ಮಕ್ಕಳು ಕಲಿಯುತ್ತಾರೆ. ಅಂದ್ರೆ ಇದು ಮಕ್ಕಳಿಗೂ ಕೂಡ ಒಂದು ರೀತಿಯ ಒಂದು ಶಿಕ್ಷಣ ಆಗತ್ತೆ. ತನ್ನ ತಂದೆ ತಾಯಿಗಳು ಈ ತರ ಬಿಹೇವ್ ಮಾಡಿದ್ರೆ ಮಕ್ಕಳು ಕೂಡ ಅದೇ ತರ ಕಲ್ತ್ಕೋತಾರೆ. ಆಮೇಲೆ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ ನಾವೇ ಇನ್ನೊಬ್ಬರ ಗೆಸ್ಟ್ ಆದಾಗ ನಾವು ಯಾವ ತರ ಬಿಹೇವ್ ಮಾಡ್ಬೇಕು, ಯಾವ ತರ ನಾವು ವರ್ತನೆ ಮಾಡಬೇಕು. ನಮಗೆ ಯಾರಾದ್ರೂ ಕರೆದರೆ ನಾವು ಒಂದು ವೈಷ್ಣವರಾಗಿ ನಾವು ಇನ್ನೊಬ್ಬರ ಮನೆಗೆ ಹೋದಾಗ ನಾವು ಯಾವ ತರ ಮಾಡ್ಬೇಕು ಅಂತ ನಮ್ಮದೆಲ್ಲ ನಾವು ನೋಡ್ಕೊಳ್ಬೇಕು.
ಯಾವ ತರ ಮಾಡ್ಬೇಕು ಅಂತ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ, ಸ್ವಲ್ಪ ಅಂದ್ರೆ ನಾವು ತುಂಬಾ ಅದರಿಂದ ಇನ್ನೊಬ್ಬರ ಮನೆಗೆ ಗೆಸ್ಟ್ ಆಗಿ ಹೋದಾಗ ಯಾವ ತರ ಮಾಡ್ಬೇಕು ಅಂದ್ರೆ, ಅವರಿಗೆ ಎಷ್ಟು ನಮ್ಮನ್ನ ಕರೆದಿದ್ದಾರೆ ಅಷ್ಟೇ. ಅಂದ್ರೆ ನಮ್ಗಿಂತ ನಮ್ಮ ಬೇರೆ ಬೇರೆಯ ಒಂದು ನಮ್ಮ ಜೊತೆಗೆ ಕರೆದುಕೊಂಡು ಹೋಗ್ಬೇಕು. ಇದೆಲ್ಲ ವಿಚಾರಗಳನ್ನು ಕೂಡ ನಾವು ಮೊದಲೇ ಅವ್ರ ಹತ್ರ ಮಾತಾಡಿರ್ಬೇಕು. ಮತ್ತೆ ಅವರು ಹೇಗೆ ಯಾವ ರೀತಿ ನಮ್ಮನ್ನ ಕರೆದಿರ್ತಾರೆ, ನಮಗೆ ಅಂದ್ರೆ ದೂರದ ಊರಾದ್ರೆ ಟಿಕೆಟ್ಸ್ ತೆಗೆಯೋದು ಇದೆಲ್ಲ ಇರುತ್ತೆ. ಅದಕ್ಕೆ ನಾವು ಅಂದ್ರೆ ಅದನ್ನೆಲ್ಲ ಇಲ್ಲಿ ರಿಯಂಬರ್ಸ್ ಮಾಡ್ಬೇಕು ಅಂತ ಕೊಟ್ಟಿರ್ತಾರೆ. ತಿರುಗಿ ನಾವು ಕೊಡ್ಬೇಕು. ಆ ತರ ಅದೆಲ್ಲ ನಾವು ಅಂದ್ರೆ ಆ ಋಣ ಇಟ್ಕೋಬಾರ್ದು ಅಂತ. ಮತ್ತೆ ನಾವು ಎಷ್ಟು ಹೊತ್ತು ಎಷ್ಟು ಸಮಯ ಇರ್ತೇವೆ ಅದನ್ನು ಕೂಡ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ಅವರಿಗೆಲ್ಲ ಅದರದ್ದ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕಾಗತ್ತಲ್ಲ, ಅದಕ್ಕಾಗಿ. ಮತ್ತೆ ಯಾವಾಗ್ಲೂ ಒಂದು ಸ್ವಲ್ಪ ಅಂದ್ರೆ ಗಿಫ್ಟ್ ನಾವು ಯಾವಾಗ್ಲೂ ತಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆಯ ವೈಷ್ಣವರ ಜೊತೆ ನಾವು ಹೇಗೆ ವ್ಯವಹಾರ ಮಾಡ್ಬೇಕು ಅದನ್ನು ಕೂಡ ನಾವು ಇದರಲ್ಲಿ ಕಲ್ತಿದ್ದೇವೆ ಉಪದೇಶಾಮೃತದಲ್ಲಿ. ಅಂದ್ರೆ ಬೇರೆ ವೈಷ್ಣವ ಜೊತೆ ಡೀಲ್ ಮಾಡೋದು ಅಂತಂದ್ರೆ ಅವ್ರ ಜೊತೆ ಹೇಗ್ ನಡ್ಕೊಳ್ಳೋದು. ಅದೇ ದದಾತಿ ಪ್ರತಿಗೃಹಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಇದು ಅಂದ್ರೆ ವೈಷ್ಣವರ ಜೊತೆ ನಾವು ಹೇಗೆ ಮಾಡುದಂದ್ರೆ, ದದಾತಿ ಅಂದ್ರೆ ದಾನವಾಗಿ ನಾವು ಕೊಡುವುದು, ಕೊಡುಗೆಗಳನ್ನ ಮತ್ತೊಬ್ಬ ವೈಷ್ಣವನಿಗೆ. ಮತ್ತೆ ದಾನಗಳನ್ನು ಸ್ವೀಕರಿಸುವುದು, ಅವರಿಂದ ನಾವು ದಾನಗಳನ್ನು ಸ್ವೀಕರಿಸುವುದು. ಮತ್ತೆ ಒಬ್ಬ ವೈಷ್ಣವ ಮತ್ತೊಬ್ಬ ವೈಷ್ಣವನಿಗೆ ತನ್ನ ಮನಸ್ಸನ್ನ ಬಿಚ್ಚಿ ಹೇಳ್ತಕ್ಕಂಥದ್ದು. ಮತ್ತೆ ಗುಹ್ಯಂ ಆಖ್ಯಾತಿ, ಬಿಚ್ಚಿ ಹೇಳ್ತಕ್ಕಂಥದ್ದು. ಪೃಚ್ಛತಿ ಅಂದ್ರೆ ರಹಸ್ಯವಾಗಿ ಕೇಳಿ ತಿಳ್ಕೊಳ್ತಕ್ಕಂಥದ್ದು. ಏನನ್ನ ಭಕ್ತಿಯಲ್ಲಿ ನಾವು ಹೇಗೆ ಮುಂದುವರಿಯುವುದು ಅದನ್ನ ಕೇಳಿ ತಿಳ್ಕೊಳ್ತಕ್ಕಂಥದ್ದು. ಭುಂಕ್ತೆ ಭೋಜಯತೆ ಅಂದ್ರೆ, ಭುಂಕ್ತೆ ಅಂದ್ರೆ ಪ್ರಸಾದವನ್ನ ಸ್ವೀಕರಿಸುವುದು. ಭೋಜಯತೆ ಪ್ರಸಾದವನ್ನ ಕೊಡ್ತಕ್ಕಂಥದ್ದು. ಇದು 6 ರೀತಿಯ ಪ್ರೇಮದ ಸಂಕೇತಗಳು ಭಕ್ತರ ನಡುವೆ. ಇದನ್ನು ಕೂಡ ಮಾಡ್ಬೇಕು. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಯಾರ ಜೊತೆ ಅಂದ್ರೆ ನಾವು ಸಂಘ ಮಾಡಬಾರದು, ಯಾರ ಸಂಘ ಮಾಡಬಾರದು ಅಂದ್ರೆ, ವೈಷ್ಣವರಾಗಿದ್ದು ಕೂಡ ಕೆಲವೊಮ್ಮೆ ಅವರ ಕ್ಯಾರೆಕ್ಟರ್ ಚಾರಿತ್ರ್ಯ ಸ್ವಲ್ಪ ಸಂಶಯಾಸ್ಪದವಾಗಿದ್ದರೆ, ಅಂದ್ರೆ ವೈಷ್ಣವರಾಗಿದ್ದಾರೆ ಆದರೆ ಅವರು ನಡತೆ ಮತ್ತೆ ಅವರ ಒಂದು ಇದು ಸಂಶಯಾಸ್ಪದವಾಗಿದ್ದರೆ ಅಥವಾ ಕೆಟ್ಟ ನಡತೆ ಇದ್ದಾರೆ ಅವರನ್ನು ನಾವು ಸಂಘ ಮಾಡಬಾರದು. ಸಹಜಿಯರ ಸಂಘ ಮಾಡಬಾರದು. ವೈಷ್ಣವ ಸಂಪ್ರದಾಯ ಬೇರೆ ವೈಷ್ಣವ ಸಂಪ್ರದಾಯ ಇದರಲ್ಲಿ ಬೋನಫೈಡ್ ಇಲ್ಲದೇ ಇರುವುದು, ಅಂದ್ರೆ ಒಂದು ಕರೆಕ್ಟ್ ಆದ ಸಂಪ್ರದಾಯ ಇಲ್ಲದೆ ಇರ್ಬೋದು, ಅಥವಾ ಮಾಯಾವಾದಿ ಸನ್ಯಾಸಿಗಳು ಇವರ ಜೊತೆಯಲ್ಲಿ ನಾವು ಸಂಘ ಮಾಡಬಾರದು ಅಂತ ಇದೆ. ಮತ್ತೆ ಈಗ ನಾವು ವೈಷ್ಣವರಿಗೆ ಯಾವ ರೀತಿ ಗೌರವ ತೋರಿಸಬೇಕು, ಇಲ್ಲಿ ಮೊಟ್ಟ ಮೊದಲು ಶ್ರೀಲಾ ಪ್ರಭುಪಾದರಿಗೆ ಯಾವ ರೀತಿ ನಾವು ಹೇಳಬೇಕು ಅಡ್ರೆಸ್ ಅಂದ್ರೆ, ಈಸ್ ಡಿವೈನ್ ಗ್ರೇಸ್ ಅಂದ್ರೆ ಅವರು ಶ್ರೀಲಾ ಪ್ರಭುಪಾದರನ್ನ ಹೇಳಿರ್ತಕ್ಕಂಥದ್ದು ಈಸ್ ಡಿವೈನ್ ಗ್ರೇಸ್. ಆಮೇಲೆ ಸನ್ಯಾಸಿಗಳಿಗೆ ಹೇಳ್ತಕ್ಕಂಥದ್ದು ಈಸ್ ಹೋಲಿನೆಸ್. ಮತ್ತೆ ಗಾಡ್ ಬ್ರದರಿಗೆ ಹೇಳ್ತಕ್ಕಂಥದ್ದು ಈಸ್ ಗ್ರೇಸ್ ಅಂತ. ಮತ್ತೆ ಗುರು ಕೂಡ ಅವರು ಹೇಗೆ ಇಷ್ಟಪಡ್ತಾರೋ ಆ ತರ ಕರಿಬೇಕು. ಗುರು ಮಹಾರಾಜ್ ಅಂತ ಕೂಡ ಕರಿಬಹುದು, ಗುರು ಮಹಾರಾಜ್ ಅಂತ. ಆಮೇಲೆ ಇಲ್ಲಿ ಬ್ರಹ್ಮಚಾರಿಗಳಿಗೆ ಅವರಿಗೆ ಸಫಿಕ್ಸ್ ಅಂದ್ರೆ ಅವರ ಹೆಸರಿನ ಮುಂದೆ ಬ್ರಹ್ಮಚಾರಿ ಅಂತ ಕರೆಯುವುದು. ಅಂದ್ರೆ ಉದಾಹರಣೆಗೆ ಕೃಷ್ಣದಾಸ ಬ್ರಹ್ಮಚಾರಿ. ಗೃಹಸ್ಥರಿಗೆ ಅವರ ಹೆಸರಿನ ಮುಂದೆ ಅಧಿಕಾರಿ ಅಂತ. ಸನ್ಯಾಸಿಗಳಿಗೆ ಮಹಾರಾಜ, ಗುರು ಮಹಾರಾಜ, ಅವರಿಗೆ ಮಹಾರಾಜ ಹೇಳ್ತಕ್ಕಂಥ ಹೆಸರು ಅಥವಾ ಸ್ವಾಮಿ ಅಂತ ಹೇಳ್ತಕ್ಕಂಥದ್ದು, ಗೋಸ್ವಾಮಿ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಹಚ್ಚಬಹುದು. ಅದರಿಂದ ನಾವೆಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಅವ್ರನ್ನ ಸಂಬೋಧನೆ ಮಾಡೋದು ಈ ರೀತಿ ಪ್ರತ್ಯೇಕವರಿಗೆ ಪ್ರತ್ಯೇಕ ರೀತಿಯಿಂದ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಆಮೇಲೆ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ ಉಪದೇಶಾಮೃತದಲ್ಲಿ, ಅಂದ್ರೆ ಒಬ್ಬ ವೈಷ್ಣವನನ್ನು ಅವರನ್ನು ಭೌತಿಕವಾಗಿ ನಾವು ನೋಡಬಾರದು. ಅಂದ್ರೆ ವೈಷ್ಣವನಲ್ಲಿ ಅವನು ಕೆಳಗಿನ ಅಂದ್ರೆ
ಕೀಳು ಜಾತಿಯಲ್ಲಿ ಇರಬಹುದು, ಅಥವಾ ಅವರಿಗೆ ಅವರ ದೇಹದಲ್ಲಿ ಬೇರೆ ರೀತಿಯ ಅಂದ್ರೆ ಬಣ್ಣದಲ್ಲಿ ವ್ಯತ್ಯಾಸ ಇರಬಹುದು, ಅಥವಾ ಅವರ ಶರೀರ ಭೌತಿಕವಾಗಿ ಏನಾದ್ರೂ ಅಂದ್ರೆ ವಿಕಲಾಂಗರಾಗಿರಬಹುದು, ಅಥವಾ ಅವರ ದೇಹಕ್ಕೆ ಶರೀರಕ್ಕೆ ರೋಗ ಬಂದಿರಬಹುದು. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬಾರದು, ಇದನ್ನೆಲ್ಲ ಕೂಡ ನಾವು ಎಣಿಸಬಾರದು ಅಂತ ಶ್ರೀ ರೂಪ ಗೋಸ್ವಾಮಿಯವರು ಉಪದೇಶಾಮೃತದಲ್ಲಿ ಹೇಳಿದ್ದಾರೆ. ಅದರಿಂದ ವೈಷ್ಣವರನ್ನು ಯಾವಾಗಲೂ ಭೌತಿಕವಾಗಿ ನೋಡಬಾರದು. ಯಾಕಂದ್ರೆ ಅವರು ಹುಟ್ಟಿರ್ತಕ್ಕಂಥ ಜಾತಿ ಏನು ಅಂತ ನಾವು ವಿಚಾರಿಸಬಾರದು. ಕೆಳಜಾತಿ ಇರಬಹುದು, ಮತ್ತೆ ಭೌತಿಕವಾಗಿ ಅವರು ಕಡಿಮೆ ಓದಿರಬಹುದು. ಆದರೆ ಯಾವುದೇ ವೈಷ್ಣವ ಇರಲಿ, ಅವರು ಭಗವಂತ ಕೃಷ್ಣನನ್ನ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಪವಿತ್ರಾತ್ಮರು. ಇದನ್ನ ನಾವು ತಿಳ್ಕೊಳ್ಬೇಕು. ಅದರಿಂದ ಯಾವುದೇ ವೈಷ್ಣವನಾದ್ರೂ ಅವರ ಜಾತಿಯ ಆಧಾರದ ಮೇಲೆ ಅಥವಾ ಬೇರೆ ಯಾವುದೇ ರೀತಿಯಿಂದ ಅವರನ್ನು ಸಾಮಾನ್ಯ ಮನುಷ್ಯ, ಆರ್ಡಿನರಿ ಪರ್ಸನ್ ಅಂತ ತಿಳ್ಕೋಬಾರ್ದು. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಮೇಲೆ ಇಲ್ಲಿ ವೈಷ್ಣವರಿಗೆ ಕೆಲವೊಮ್ಮೆ ಅಂದ್ರೆ ಇಲ್ಲಿ ಮನಸ್ಸಿನಲ್ಲಿಯೇ ನಾವು ಗೌರವ ಕೊಡಬೇಕು. ಮತ್ತೆ ಯಾವಾಗ ಅಪರ್ಚುನಿಟಿ ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಅವರಿಗೆ ದೈಹಿಕವಾಗಿ ನಾವು ನಮ್ಮ ನಮಸ್ಕಾರಗಳನ್ನು ಮಾಡಬೇಕಾಗಿದೆ. ಆಮೇಲೆ ವೈಷ್ಣವರ ದೇಹ ಅಂದ್ರೆ ಅದನ್ನು ಭಗವಂತನ ದೇವಸ್ಥಾನ ಇದ್ದಂತೆ ವೈಷ್ಣವರ ದೇಹ, ಈ ರೀತಿಯಿಂದ ನಾವು ನೋಡ್ಬೇಕು. ಮತ್ತೆ ನಾವು ವೈಷ್ಣವರಿಗೆ ಗೌರವ ಸಲ್ಲಿಸೋದ್ರಿಂದ, ಅವರಿಗೆ ನಮಸ್ಕಾರ ಮಾಡೋದ್ರಿಂದ ನಾವು ಭಗವಂತನಿಗೆ ನಮಸ್ಕಾರ ಮಾಡಿದ ಹಾಗೆ. ಅದರಿಂದ ವೈಷ್ಣವರ ಶರೀರವನ್ನ ನಾವು ದಾಟಬಾರದು, ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಭಕ್ತರ ಜೊತೆ ನಾವು ಹೇಗೆ ಅಂದ್ರೆ ಭಕ್ತರ ಸಂಘದಲ್ಲಿ ಹೇಗಿರ್ಬೇಕು, ಮತ್ತೆ ಭಕ್ತರ ಸಂಘ ಹೇಗೆ ಮಾಡೋದು. ಯಾವಾಗ್ಲೂ ನಾವು ಭಕ್ತರ ಸಂಘದಲ್ಲಿಯೇ ಇರಬೇಕು. ಯಾವಾಗ್ಲೂ ಅಂದ್ರೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನಾವು ಭಕ್ತರ ಸಂಘದಲ್ಲಿ ಇರಬೇಕು. ನಾವು ಯಾವಾಗ ತುಂಬಾ ಸಿನ್ಸಿಯರ್ ಆಗಿರ್ತಕ್ಕಂತಹ ಆ ಭಕ್ತರ ಜೊತೆ ಇದ್ದಾಗ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೇಗ ಮುಂದುವರಿಯುತ್ತೇವೆ. ಸತ್ಸಂಗ ಅಂದ್ರೆ ಜಸ್ಟ್ ನಾವು ಸುಮ್ಮನೆ ಅಂದ್ರೆ ಒಟ್ಟಾಗುವುದಲ್ಲ. ಸತ್ಸಂಗದಲ್ಲಿ ಏನು ನಡೆಯುತ್ತದೆ ಅದು ಬಹಳ ಮುಖ್ಯವಾದದ್ದು. ಸತ್ಸಂಗದಲ್ಲಿ ಯಾವಾಗಲೂ ಸಂಕೀರ್ತನ, ಕೃಷ್ಣ ಕಥಾ ಶ್ರವಣ ಮತ್ತು ಸೇವಾ, ಇದು ಇಷ್ಟು ನಡಿಬೇಕು. ಆ ಸತ್ಸಂಗದಲ್ಲಿ ಕುಳಿತುಕೊಂಡು ಸತ್ಸಂಗ ಅಂತ ಹೇಳ್ಕೊಂಡು ಅಲ್ಲಿ ಸುಮ್ಮನೆ ಭೌತಿಕ ವಿಚಾರಗಳು, ಪ್ರಜಲ್ಪ ಅಂದ್ರೆ ಹಾಳು ಹರಟೆ, ಈ ಭೌತಿಕ ವಿಚಾರಗಳನ್ನ ಮಾಡಬಾರದು. ಸೊ ಅದರಿಂದ ಇದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಕೆಲವೊಮ್ಮೆ ಕೂಡ ನೋಡ್ಲಿಕ್ಕೆ ಸಿಗುತ್ತೆ, ಕೆಲವೊಮ್ಮೆ ಸಮಯ ಸಂದರ್ಭ ಸಿಕ್ಕಾಗ ಕೂಡಲೇ ನಮಗೆ ಭೌತಿಕದ ವಿಚಾರಗಳನ್ನು ನಾವು ಮಾತನಾಡ್ಲಿಕ್ಕೆ ತೊಡಗುತ್ತೇವೆ. ಇದನ್ನು ನಾವು ಬಿಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂದ್ರೆ ನಾವು ಯಾವಾಗಲೂ ಕೂಡ ಕೀರ್ತನೆ, ಕೃಷ್ಣ ಕಥೆ ಮತ್ತು ಸೇವಾ, ಇದು ಬಿಟ್ಟರೆ ಬೇರೆ ಯಾವುದು ಕೂಡ ನಮಗೆ ಬರಬಾರದು. ಮತ್ತೆ ಯಾವಾಗಲೂ ಸಾಧು ಸಂಘದಲ್ಲಿ ನಾವು ಯಾವಾಗಲೂ ಕೂಡ ಕೇಳಬೇಕು. ಅಂದ್ರೆ ಕೇಳುವುದು ಬಹಳ ಮುಖ್ಯ. ಶ್ರವಣ, ಸುಮ್ಮನೆ ಮಾತನಾಡೋದಕ್ಕೆ ಇಷ್ಟಪಡುವುದಲ್ಲ, ಕೇಳುವುದು. ನಾವು ಕಿವಿಯಲ್ಲಿ ಕೇಳುವುದು ಮುಖ್ಯ. ಮಾತನ್ನು ನಾವು ಅಷ್ಟು ಇದರಿಂದ ಮಾತನಾಡ್ಲಿಕ್ಕೆ ಅಷ್ಟು ನಾವು ಸುಮ್ಮನೆ ಮಾತನಾಡ್ತಾ ಇರಬಾರದು, ಕೇಳಬೇಕು. ತತ್ ಶೃಣು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದರಿಂದ ಯಾವಾಗಲೂ ಸಾಧು ಸಂಘ ಹೇಳ್ತಕ್ಕಂಥದ್ದು ತುಂಬಾ ಬೆಲೆಯುಳ್ಳದು. ಸಾಧು ಸಂಘ ಮಾಡದೆ ಹೋದ್ರೆ ನಮ್ಮ ಜೀವನ ಒಂದ್ ರೀತಿ ನೀರಸವಾಗಿ ಬಿಡುತ್ತೆ, ಅದು ಅರ್ಥಹೀನವಾಗುತ್ತೆ. ಆಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೃಷ್ಣ ಪ್ರಜ್ಞೆಯಿಂದ ಬೇರೆ ಆಚೆ ಸರಿಯ ಸಂದರ್ಭಗಳು ಇದ್ದು ಬಿಡುತ್ತೆ. ಸೊ ಅದರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿಯೇ ಉಳಿಬೇಕು ಅಂತಂದ್ರೆ
ನಾವು ಯಾವಾಗ್ಲೂ ಸಾಧು ಸಂಘದಲ್ಲಿ ಇರಬೇಕು. ಅಂದ್ರೆ ಸಾಧು ಸಂಘ ಅದು ನಾವು ನಿತ್ಯ ಅಂದ್ರೆ ಆ ನಾವು ದೈಹಿಕವಾಗಿ ಕೂಡ ನಾವು ಸಾಧು ಸಂಘದಲ್ಲಿ ಇರಬಹುದು, ಅಥವಾ ವಾಣಿ ಅಂದ್ರೆ ಇಲ್ಲಿ ಈ ರೀತಿ ಆನ್ಲೈನ್ ಕೂಡ ಇರಬಹುದು. ಆದ್ರೆ ಎರಡು ಕೂಡ ಇಂಪಾರ್ಟೆಂಟ್. ಹೇಗೆ ಅಂದ್ರೆ ಆ ಇದು ಅಂದ್ರೆ ನಾವು ಈಗ ಆನ್ಲೈನ್ ನಲ್ಲಿ ಈಗ ನೋಡಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಗುರು ಮತ್ತು ವೈಷ್ಣವರ ಒಂದು ವಾಣಿ ಇದು. ಈಗ ನಾವು ಈಗ ಓದ್ತಾ ಇರೋದು ಕೂಡ ವೈಷ್ಣವರ ವಾಣಿ, ವೈಷ್ಣವರ ಸದಾಚಾರ. ಸೊ ಇದೆಲ್ಲ ಬಹಳ ಮುಖ್ಯವಾಗಿದ್ದು. ಸತ್ಸಂಗದಕ್ಕೆ ಅರ್ಥ ಯಾವಾಗ ಬರುತ್ತೆ ಅಂದ್ರೆ, ಸತ್ಸಂಗದಲ್ಲಿ ನಾವು ಏನನ್ನು ಕೇಳಿದ್ದೇವೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಅದನ್ನ ತುಂಬಾ ಎಚ್ಚರಿಕೆಯಿಂದ ಕೇಳಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ಸತ್ಸಂಗದಲ್ಲಿ ನಾವು ಇದ್ದಿದ್ದಕ್ಕೆ ಅರ್ಥ ಬರುತ್ತೆ. ಇಲ್ಲದಿದ್ದರೆ ಏನೂ ಉಪಯೋಗ ಇಲ್ಲ. ಆಮೇಲೆ 4ಕ್ಕಿಂತ ಹೆಚ್ಚು ರೌಂಡ್ಸ್ ಜಪವನ್ನು ಮಾಡ್ತಕ್ಕಂಥವ್ರು ಬೇರೆಯವರಿಗೂ ಕೂಡ ಸ್ವಲ್ಪ ಸಹಾಯ ಮಾಡಬಹುದು. ಸೊ ಅದರಿಂದ ಇಲ್ಲಿ ನಮ್ಮಲ್ಲಿ ಹೆಚ್ಚಿನ ಭಕ್ತರು 16 ರೌಂಡ್ ಅನ್ನ ಜಪ ಮಾಡ್ತೇವೆ. ಸೊ ಅದರಿಂದ ಒಬ್ಬರಿಗೊಬ್ಬರಿಗೆ ನಾವು ಹೆಲ್ಪ್ ಮಾಡ್ಕೊಳ್ಬಹುದು, ಸಹಾಯ ಮಾಡ್ಕೊಳ್ಬಹುದು. ಸೊ ಆದ್ರಿಂದ ನಾವು ಇಲ್ಲಿ ಅಂದ್ರೆ ಭಕ್ತರ ನಡುವೆ ನಡೀತಕ್ಕಂಥ ಪ್ರೀತಿ ವಿನಿಮಯಗಳನ್ನು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ದದಾತಿ ಪ್ರತಿಗೃಹಣಾತಿ ಅದು ತತ್ವವನ್ನ ನಾವು ಕೂಡ ನೋಡಿದ್ದೇವೆ. ಭಕ್ತರು ಹೇಗೆ ನಾವು ಅಂದ್ರೆ ನಾವು ಭಕ್ತರು ದಾನ ಕೊಡಬೇಕು ಮತ್ತೆ ನಾವು ದಾನವನ್ನು ಸ್ವೀಕರಿಸಬೇಕು. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ವಿಚಾರಗಳನ್ನ ನಾವು ತುಂಬಾ ರಹಸ್ಯ ವಿಚಾರಗಳನ್ನ ಮನಬಿಚ್ಚಿ ಮಾತಾಡಬಹುದು. ಮತ್ತೆ ನಾವು ತುಂಬಾ ಒಂದು ನಾವು ಹೇಗೆ ಮುಂದುವರಿಬೇಕು ಅಂತ ಕೇಳಿಕೊಳ್ಬಹುದು. ಪ್ರಸಾದವನ್ನು ಕೊಡುವುದು, ಪ್ರಸಾದವನ್ನು ಸ್ವೀಕರಿಸುವುದು, ಇದು 6 ತತ್ವಗಳು. ರೂಪ ಗೋಸ್ವಾಮಿಯವರು ಹೇಳಿರ್ತಕ್ಕಂಥ ತತ್ವಗಳು ನಮಗೆ ಇಲ್ಲಿ ನಾವು ತುಂಬಾ ಮುಖ್ಯ. ಯಾಕೆಂತಂದ್ರೆ ಗೃಹಸ್ಥರಿಗೆ ವೈಷ್ಣವರನ್ನ ತಮ್ಮ ಮನೆಗೆ ಕರೆದು ಅವರಿಗೆ ಪ್ರಸಾದವನ್ನು ಕೊಡ್ತಕ್ಕಂಥದ್ದು ಅದು ತುಂಬಾ ಕರ್ತವ್ಯ. ಆಮೇಲೆ ವೈಷ್ಣವರು ಕೂಡ ಇದು ಮನೆಯಲ್ಲಿ ಗೃಹಸ್ಥರಾದವರು ನಾವು ಅಂದ್ರೆ ಡಿವೋಟೀಸ್ ಭಕ್ತರನ್ನ ಕರೆದು ಮತ್ತೆ ಅದನ್ನ ಮನೆಯೊಳಗೆ ನಾವು ಅಂದ್ರೆ ಟೀಚಿಂಗ್ ಆಕ್ಟಿವಿಟೀಸ್ಗಾಗಿ ಅಂದ್ರೆ ಬೋಧನೆಗಾಗಿ ನಾವು ಕರೆಸ್ಕೊಳ್ಳೋದು ಅದೆಲ್ಲ ಬಹಳ ಮುಖ್ಯವಾದದ್ದು. ನಾವು ಇನ್ನೊಬ್ಬರಿಗೆ ಕೊಡ್ತಕ್ಕಂತಹ ಅತ್ಯಂತ ಅಂದ್ರೆ ಬೆಲೆಯುಳ್ಳ ಒಂದು ಉಡುಗೊರೆ ಅಂದ್ರೆ ಒಂದು ಕೊಡ್ಬೇಕು ಅಂದ್ರೆ ಅದು ಕೃಷ್ಣ ಕಥೆ. ಸೊ ಅದರಿಂದ ಕೃಷ್ಣ ಕಥೆ ಅಥವಾ ಕೃಷ್ಣ ಪ್ರಜ್ಞೆಯ ಈ ಒಂದು ಜ್ಞಾನವನ್ನ ಇನ್ನೊಬ್ಬರಿಗೆ ಕೊಡುವುದು, ಭಗವಂತನ ಕೃಷ್ಣ ಕಥೆಗಳನ್ನ ಹೇಳುವುದು, ಅದು ಅತ್ಯುತ್ತಮವಾದ ಗಿಫ್ಟ್. ನಾವು ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ, ಕೃಷ್ಣ ಕಥೆಗಳು, ಮತ್ತೆ ಇದು ಭಾಗವತಂ, ಭಗವದ್ಗೀತೆ, ಇದನ್ನ ನಾವು ಜನರಿಗೆ ಕೊಡುವುದು ಅದು ದೊಡ್ಡ ಗಿಫ್ಟ್. ಮತ್ತೆ ನಾವು ಹೇಗೆ ಅಭಕ್ತರ ಜೊತೆ ಹೇಗೆ ಇರಬೇಕು, ನಾವು ಸತ್ಸಂಗ ಮಾಡಿದಾಗ ನಮ್ಗೊಂದು ರೀತಿಯ ಆಧ್ಯಾತ್ಮಿಕ ಜೀವನ ತುಂಬಾ ಇದಿರುತ್ತೆ, ಉತ್ಸಾಹಪೂರ್ಣವಾಗಿರುತ್ತೆ. ಆದರೆ ಅದೇ ರೀತಿ ನಾವು ಅಸತ್ಸಂಗ ತ್ಯಾಗ ಯಹಿ ವೈಷ್ಣವ ಆಚಾರ, ಇದನ್ನ ಇವರು ಹೇಳಿದ್ದಾರೆ. ಅಸತ್ಸಂಗ ತ್ಯಾಗ, ಅಸತ್ಸಂಗ ಅಂದ್ರೆ ಯಾರು ಅಭಕ್ತರಿದ್ದಾರೆ ಅವರ ಸಂಘವನ್ನು ಮಾಡಬಾರದು. ಇದು ಕೂಡ ತುಂಬಾ ಮುಖ್ಯ. ಸಾಧು ಸಂಘವನ್ನು ಮಾಡಬೇಕು, ಅಸತ್ಸಂಗವನ್ನು ತ್ಯಾಗ ಮಾಡಬೇಕು. ಇದನ್ನ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಅಸತ್ಸಂಗ ತ್ಯಾಗ ಏಹಿ ವೈಷ್ಣವ ಆಚಾರ. ಹಾಗಾದ್ರೆ ಇದು ಏನು ಅಸತ್ಸಂಗ ತ್ಯಾಗ ಅಂದ್ರೆ, ಅಭಕ್ತರ ಜೊತೆಗೆ ನಾವು ಅವರ ಸಂಘವನ್ನು ಆದಷ್ಟು ಕಡಿಮೆ ಮಾಡಬೇಕು, ಮಿನಿಮಲ್ ಅಸೋಸಿಯೇಷನ್. ಯಾಕಂತಂದ್ರೆ ನಾವು ಅಭಕ್ತರ ಸಂಘ ಮಾಡಿದಾಗ ಅದು ನಮ್ಮ ನಮ್ಮ ಪ್ರಜ್ಞೆಯನ್ನ ಕಲುಷಿತಗೊಳಿಸಿ ಬಿಡುತ್ತೆ. ಅವರ ಭೌತಿಕ ಪ್ರಜ್ಞೆ ನಮ್ಮ ಆಧ್ಯಾತ್ಮಿಕ ಪ್ರಜ್ಞೆಗೆ ಕಲುಷಿತಗೊಳಿಸಿ ಬಿಡುತ್ತೆ. ಆದ್ರಿಂದ ನಾವು ಅಭಕ್ತರ ಜೊತೆಗೆ ತುಂಬಾ ಕಡಿಮೆ ವ್ಯವಹಾರ ಮಾಡಬೇಕು. ಅಂದ್ರೆ ನಾವೀಗ ಮುಖ್ಯವಾಗಿ ತುಂಬಾ ಹತ್ತಿರದ ಬಂಧುಗಳು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರು
ಇವರಷ್ಟೇ ಜೊತೆಗೆ ಅವ್ರ ಅಭಕ್ತರಿದ್ರೆ ನಮ್ಗೆ ಅವ್ರ ಜೊತೆ ಜೀವನ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಅದರಿಂದ ಭಾಗವತಂ ಏನ್ ಹೇಳುತ್ತೆ ಅಂತ ನೋಡೋಣ. ಈ ಅಭಕ್ತರ ಸಂಘ ಮಾಡಿದರೆ ನಾವು ನಮ್ಮ ಎಲ್ಲ ಒಂದು ಒಳ್ಳೆಯ ಒಂದು ಗುಣಗಳನ್ನ ಕಳೆದುಕೊಂಡು ಬಿಡ್ತೇವೆ ಅಂತ ಹೇಳ್ತದೆ ಭಾಗವತದಲ್ಲಿ. ಅಂದ್ರೆ ನಮಗೆ ಇರ್ತಕ್ಕಂತ ಒಂದು ಟ್ರೂತ್ಫುಲ್ನೆಸ್ ಅಂದ್ರೆ ಸತ್ಯ ಮಾರ್ಗ, ಸ್ವಚ್ಛತೆಯಿಂದ ನಾವು ನಡೆದುಕೊಳ್ತಗೋದು, ನಾವು ಇನ್ನೊಬ್ಬರಿಗೆ ದಯಾ ಗುಣ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂತ ಸ್ಪಿರಿಚುವಲ್ ಇಂಟೆಲಿಜೆನ್ಸ್, ಆಧ್ಯಾತ್ಮಿಕ ಒಂದು ಅಂದ್ರೆ ಬುದ್ಧಿ, ಇದನ್ನೆಲ್ಲ ನಾವು ಕಳ್ಕೊಂಡ್ ಬಿಡ್ತೇವೆ. ಅದರಿಂದ ನಾವು ಆ ರೀತಿಯಾದ ಒಂದು ಅಭಕ್ತರ ಸಂಘ ಮಾಡಬಾರದು. ಅದರಿಂದ ಅಂತಹ ಅಂದ್ರೆ ಅಪವಿತ್ರವಾದ ಸಹವಾಸ, ಅಭಕ್ತರ ಸಹವಾಸ, ಸೊ ಆ ರೀತಿ ಬಂದಾಗ ಮನುಷ್ಯ ಅಧಪತನಕ್ಕೆ ಇಳಿತಾನೆ. ಅದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಹೇಳಿದ್ದಾರೆ, ಅಂದ್ರೆ ಏನು ಮುಖ್ಯ ಅಂತಂದ್ರೆ ಯಾರು ಅಭಕ್ತರಿಂದ ದೂರ ಇರ್ತಾರೆ ಅದು ಬಹಳ ಮುಖ್ಯವಾದದ್ದು. ಅಂದ್ರೆ ಈ ಅಭಕ್ತರು ಅಂದ್ರೆ ಯಾರು? ಅಂದ್ರೆ ಇದು ಅಂದ್ರೆ ಈ ರೀತಿಯಾದ ಒಂದು ಅಪವಿತ್ರವಾದ ಒಂದು ಸಂಘ ಅದು ಹೇಗೆ ಇರ್ತಂದ್ರೆ, ಅಂದ್ರೆ ಯಾರು ಅಂದ್ರೆ ಯಾರು ಜಾಸ್ತಿ ಒಂದು ಭೌತಿಕದಲ್ಲಿ ಅಂದ್ರೆ ಸಂಪತ್ತಿಗಾಗಿ, ಆ ಭೌತಿಕ ಸಂಪತ್ತಿಗಾಗಿ ಯಾರು ಹಾತೊರಿತಾ ಇರ್ತಾರೆ, ಮತ್ತು ಯಾರು ಸ್ತ್ರೀ ಸಂಘ ಅವರಿಗೆ ಹೆಚ್ಚು ಆಸಕ್ತಿ ಇರ್ತಾರೆ, ಅವರನ್ನ ನಾವು ಹೆಚ್ಚು ಸಂಘ ಮಾಡಬಾರದು. ಮತ್ತೆ ಅಭಕ್ತ, ಕೃಷ್ಣ ಭಕ್ತ ಅವರ ಜೊತೆ ಸಂಘ ಮಾಡಬಾರದು. ಅಂದ್ರೆ ಜನಸಂಗಿ ಮತ್ತೆ ಕೃಷ್ಣ ಭಕ್ತ ಇವರ ಸಂಘವನ್ನ ಮಾಡಬಾರದು. ಜನಸಂಗಿ ಅಂದ್ರೆ ಅವರು ತುಂಬಾ ಅಂದ್ರೆ ಭೌತಿಕದಲ್ಲಿ ತುಂಬಾ ಆಸಕ್ತಿ, ಭೌತಿಕದ ಸಂಪತ್ತಿನಲ್ಲಿ, ಮತ್ತೆ ಹೆಣ್ಣಿನ ಅಂದ್ರೆ ಅಪೋಸಿಟ್ ಸೆಕ್ಸ್, ಬೇರೆಯ ಒಂದು ಅಂದ್ರೆ ಹೆಂಗಸಿಗೆ ಗಂಡಸಿನ ಮೇಲೆ, ಗಂಡಸಿಗೆ ಹೆಂಗಸಿನ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತಕ್ಕಂತ ಅಂದ್ರೆ ಐಹಿಕದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಮತ್ತು ಕೃಷ್ಣ ಭಕ್ತರು ಇವರ ಸಂಘ ಮಾಡಬಾರ್ದು. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಒಬ್ಬರು ಒಂದು ಬೆಂಕಿಯ ಒಂದು ಇದರಲ್ಲಿ ಕೇಜಿಲಿ ಇರಬಹುದಂತೆ, ಆದರೆ ಅಭಕ್ತರ ಸಹವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ನಾವು ಅಭಕ್ತರಿಗೂ ಕೂಡ ನಮ್ಮ ಪಾದವನ್ನು ಮುಟ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಅವರು ಮಾಡೇ ಮಾಡ್ತೇನೆ ನಮ್ಮ ಪಾದವನ್ನು ಮುಟ್ತೇನೆ ಭಕ್ತರನ್ನ ಅಂತ ಹೇಳಿದ್ರೆ ಅದನ್ನ ನಾವು ಏನ್ ಮಾಡ್ಲಿಕ್ಕೂ ಆಗಲ್ಲ. ಆಮೇಲೆ ಆ ರೀತಿಯಾದ ಒಂದು ಸಂದರ್ಭ ಬಂದಾಗ ನಾವು ಮತ್ತೆ ನಮ್ಮ ಹಿಂದಿನ ಆಚಾರ್ಯರು ಮತ್ತೆ ಗುರುಗಳು ಇವ್ರನ್ನೆಲ್ಲ ನೆನಪು ಮಾಡ್ಕೊಂಡು ನಾವು ಅವರಿಗೆ ಕೈ ಮುಗಿದು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎರಡು ರೀತಿಯ ಭಕ್ತರಿದ್ದಾರೆ. ಒಂದು ಅಂದ್ರೆ ಒಬ್ಬರು ಅತೀಸ್ಟ್ ಅಂದ್ರೆ ಏನ್ ಹೇಳ್ತಾರೆ, ಅತೀಸ್ಟ್ ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದಿದ್ದವರು. ಮತ್ತೊಬ್ರು ಇನೋಸೆಂಟ್, ಮೃದು ಸ್ವಭಾವ ಅಂದ್ರೆ ಇನೋಸೆಂಟ್ ಅಂದ್ರೆ ಕನ್ನಡದಲ್ಲಿ ಏನು ಮುಗ್ಧರು. ಮುಗ್ಧರು ಮಾತಾಜಿ. ಥ್ಯಾಂಕ್ ಯು. ಮುಗ್ಧರು ಮತ್ತೆ ಇನ್ನು ಅಂದ್ರೆ ಅಭಕ್ತರು, ಅಂದ್ರೆ ಅತೀಸ್ಟ್ ಅಂದ್ರೆ ನಾಸ್ತಿಕರು. ಎರಡು ರೀತಿಯ ಜನ ಇರ್ತಾರೆ, ನಾಸ್ತಿಕರು ಮತ್ತು ಅಭಕ್ತರು. ನಾಸ್ತಿಕರು ಮತ್ತೆ ಮುಗ್ಧರು. ಈ ಮುಗ್ಧರಿಗೆ ನಾವು ತುಂಬಾ ಒಳ್ಳೆಯ ಒಂದು ರೀತಿಯಿಂದ ಅವರಿಗೆ ವೆಲ್ವಿಷರ್ ತರ ಅಂದ್ರೆ ಹಿತಚಿಂತಕರ ತರ ನಾವು ಇರಬೇಕು. ಅವರಿಗೆ ನಾವು ಗೌರವ ಕೊಡಬೇಕು, ಅವರಿಗೆ ನಾವು ನಮ್ಮ ಅಸೋಸಿಯೇಷನ್ ಕೊಡಬೇಕು. ಮತ್ತೆ ಮುಗ್ಧರು ಅವರು, ಸೊ ಆದ್ದರಿಂದ ಅವರಿಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡಬಹುದು. ಆದರೆ ನಾವು ಅವರ ಅಸೋಸಿಯೇಷನ್ ತಗೋಬಾರ್ದು. ಮಟೀರಿಯಲಿಸ್ಟಿಕ್ ಆಕ್ಟಿವಿಟೀಸ್ ಮಾಡೋಲ್ಲಿ ನಾವು ಅವ್ರ ಜೊತೆ ಮಟೀರಿಯಲಿಸ್ಟಿಕ್ ಮಾಡೋದ್ರಲ್ಲಿ ಅಂದ್ರೆ ಭೌತಿಕ ಚಟುವಟಿಕೆಗಳಲ್ಲಿ ಅವ್ರ ಜೊತೆ ನಾವು ಹೆಚ್ಚಿರಬಾರ್ದು. ಇನ್ನು ಅಂದ್ರೆ ನಾಸ್ತಿಕರನ್ನ ನಾವು ಅವಾಯ್ಡೇ ಮಾಡ್ಬೇಕಂತೆ, ನಾಸ್ತಿಕರ ಜೊತೆ ಸಂಪರ್ಕನೇ ಇಡಬಾರ್ದು. ಯಾಕೆಂತಂದ್ರೆ ನಾಸ್ತಿಕರು ಇವರಿಗೆಲ್ಲ ನಾವು ಹೋಲಿ ನೇಮ್ ನಮ್ಮ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವುದು, ಪ್ರೀಚ್ ಮಾಡೋದು ಇದೆಲ್ಲ ಅಫೆನ್ಸ್ ಆಗುತ್ತೆ. ಇಟ್ ಈಸ್ ಅನ್ ಅಫೆನ್ಸ್ ಟು ಪ್ರೀಚ್ ದ ಹೋಲಿ ನೇಮ್ ಟು ದ ಫೇತ್ಲೆಸ್ ಪರ್ಸನ್ ಅಂತ ಅಲ್ಲಿ ಇದೆ. ಎಷ್ಟನೇ ಅಪರಾಧ ಅಂದ್ರೆ ಅದು
9ನೇ ಅಪರಾಧ ಆಗುತ್ತೆ. ಆದರೆ ನಾವು ಅವರು ನಮ್ಮಿಂದ ಕೇಳ್ತಾರೆ ಅಂತಿದ್ರೆ ನಾವು ಅವರಿಗೆ ಹೇಳ್ಬಹುದು. ಆಮೇಲೆ ಅಭಕ್ತರನ್ನು ಕೂಡ ನಮ್ಮ ಒಂದು ಫ್ರೆಂಡ್ ಅಥವಾ ಗುರುತಿದವರಿದ್ರೆ ಹರೇ ಕೃಷ್ಣ ಹೇಳಬಹುದು. ಆದರೆ ಹರೇ ಕೃಷ್ಣ ಮತ್ತೆ ಇಫ್ ದ ನಾನ್ ಡಿವೋಟಿ ಇಸ್ ಅ ಸುಪೀರಿಯರ್ ರಿಲೇಟಿವ್, ಅವರಿಗೆ ಹರೇ ಕೃಷ್ಣ ಅಂತ ಹೇಳಿ ಹೀಗೆ ತಲೆಯನ್ನು ಬಗ್ಗಿಸಬೇಕು. ಕೆಲವರು ಗುರುವನ್ನ ಟೀಕೆ ಮಾಡ್ತಾ ಇರ್ತಾರೆ, ಅಥವಾ ವೈಷ್ಣವರನ್ನ ಟೀಕೆ ಮಾಡ್ತಾರೆ, ಅಥವಾ ಕೆಲವರು ಶಾಸ್ತ್ರವನ್ನ ಟೀಕೆ ಮಾಡ್ತಾರೆ. ಆತರ ಇದ್ರೆ ನಾವು ಅವರನ್ನ ಆರ್ಗ್ಯುಮೆಂಟ್ ಮಾಡಿ ವಾಗ್ವಾದ ಮಾಡಿ ಸೋಲಿಸ್ಬೇಕು. ಇಲ್ಲದಿದ್ದರೆ ಆ ಜಾಗವನ್ನು ಬಿಟ್ಟು ನಾವು ಬೇರೆ ಕಡೆ ಹೊರಟು ಹೋಗ್ಬೇಕು. ಇದು ವೈಷ್ಣವ ಅಪರಾಧ. ಇದನ್ನ ನಾವು ನೋಡಿದ್ದೇವೆ, ವೈಷ್ಣವ ಅಪರಾಧ. ಅದನ್ನ ಅವ್ರನ್ನ ತುಂಬಾ ವಾಗ್ವಾದ ಮಾಡಿ ಅವರನ್ನ ಸೋಲಿಸ್ಬೇಕು, ಇಲ್ಲ ಅಲ್ಲಿಂದ ಜಾಗನ ಹೋಗ್ಬೇಕು. ಆದ್ರೆ ಅದನ್ನು ನಾವು ಕೇಳಿಸ್ಕೊಂಡ್ರೆ ಅದು ನಮ್ಗೆ ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ನಮ್ಗೆ ಅದು ತುಂಬಾ ಇದಾಗತ್ತೆ, ಅಡ್ಡಿ ಆಗುತ್ತೆ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿ ಮುಗಿಸೋಣ. ಹರೇ ಕೃಷ್ಣ. ನಾಳೆ ಸಾಧನ ಅಂತ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆಗಳು ಏನಾದ್ರೂ ಇದ್ರೆ ಹೇಳಿ. ಇವತ್ತು ನಮ್ಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಯ್ತು, ಏನ್ ಮಾಡ್ಲಿಕ್ಕೆ ಆಗಲ್ಲ. ಹರೇ ಕೃಷ್ಣ. ಈಗ ಇದನ್ನ ನಾನು ಸ್ಟಾಪ್ ಮಾಡೋದು ಹೇಗೆ ಇಲ್ಲಿ? ಹರೇ ಕೃಷ್ಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡೋದು ಹೇಗೆ ಮೊಬೈಲ್ ನಲ್ಲಿ? ಹರೇ ಕೃಷ್ಣ. ನಾಗವೇಣಿ ಮಾತಾಜಿಗೆ ಗೊತ್ತಿದೆ ಮಾತಾಜಿ. ಅಂದ್ರೆ ಇಲ್ಲಿ ಮೊಬೈಲ್ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾವಾಗಲೂ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೇನಲ್ವಾ. ನಾಗವೇಣಿ ಮಾತಾಜಿ ಹೇಳಿ ಮಾತಾಜಿ, ಮೊಬೈಲ್ ಅಲ್ಲಿ ಹೇಗೆ ಸ್ಟಾಪ್ ಮಾಡುದು? ಇಲ್ಲ, ನಾನು ಎಂಡ್ ಮಾಡ್ಬಿಡ್ತೇನೆ ಮಾತಾಜಿ. ರೆಕಾರ್ಡಿಂಗ್ ಸ್ಟಾಪ್ ಅಂತೇಳಿ ಬರ್ತದೆ ಮಾತಾಜಿ ಮೊಬೈಲ್ ಅಲ್ಲಿ. ಆ 3 ಬಟನ್ ಬರ್ತದಲ್ಲ, ಅದನ್ನ ಒತ್ತಿ. 3 ಬಟನ್ ಒತ್ತಿದ್ವಿ, ಅದರಲ್ಲಿ ಬರ್ತದೆ ನೋಡಿ ಆಪ್ಷನ್. ಮೀಟಿಂಗ್ ಸೆಟ್ಟಿಂಗ್ಸ್ ಡಿಸ್ಕನೆಕ್ಟ್ ಆಡಿಯೋ ಪೋಲ್ ಕ್ವಿಜಸ್. ಮೀಟಿಂಗ್ ಸೆಟ್ಟಿಂಗ್ಸ್ ಅಲ್ಲಿ ಇದೆಯಾ? ಹೌದು. ಧನ್ಯವಾದಗಳು ಮಾತಾಜಿ. ಇಲ್ಲ, ಹಾಗಾದ್ರೆ ಎಂಡ್ ಮಾಡಿ ಮಾತಾಜಿ. ಮೀಟಿಂಗ್ ಎಂಡ್ ಮಾಡಿ. ಅದು ಕ್ಲೋಸ್ ಆಗಿ. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ.